ಹೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾಂತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಕ್ತಿ ರಸಾಮೃತ ಸಿಂಧು ತರಗತಿಗೆ ಸ್ವಾಗತ. ಇಂದು ಅಧ್ಯಾಯ 5 ಭಕ್ತಿ ಸೇವೆಯ ಪವಿತ್ರತೆ, ಇದರ ಮುಂದುವರಿದ ಭಾಗವನ್ನು ನೋಡೋಣ. ಕೃಷ್ಣ. ನಾವು ಮೊನ್ನೆ ಭಕ್ತಿ ಸೇವೆಯ ಪವಿತ್ರತೆ ಬಗ್ಗೆ ಏನೇನೆಲ್ಲ ಕಲ್ತಿದ್ದೇವೆ ಅದನ್ನು ಕೂಡ ಸ್ವಲ್ಪ ಮೆಲುಕು ಹಾಕೋಣ. ಭಕ್ತಿ ಸೇವೆ ಅನ್ನೋದನ್ನ, ಈ ಪವಿತ್ರ ಎಷ್ಟು ಪವಿತ್ರವಾದದ್ದು ಅದನ್ನ ನಾವು 12 ಅಂಶಗಳಲ್ಲಿ ನೋಡಬಹುದು. ಒಂದು, ಭಕ್ತಿ ಸೇವೆ ಎಲ್ಲರಿಗೂ, ಯಾವ ದೇಶ, ಯಾವ ವರ್ಗ, ಯಾವ ಸಮಾಜ, ಯಾವ ಸಂದರ್ಭ, ಅದಕ್ಕೆ ಇದು ಸೀಮಿತವಾಗಿಲ್ಲ. ಅದನ್ನು ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಭಕ್ತಿ ಸೇವೆ ಯಾವುದೇ ವಿಶಿಷ್ಟ ವರ್ಗಕ್ಕೂ ಸೇರಿಲ್ಲ. ಆಮೇಲೆ ಹರೇ ಕೃಷ್ಣ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕು, ರೂಪ ಗೋಸ್ವಾಮಿಯವರು ನೀಡಿದ ಉಪದೇಶದಲ್ಲಿ ಏನಿದೆ ಅಂದ್ರೆ,
ಯಾವುದೇ ಒಂದು ವ್ಯಕ್ತಿ ಭಕ್ತಿ ಸೇವೆಗೆ ಬರಬೇಕು ಅಂತಂದ್ರೆ ಅವರಿಗೆ ಈ ಐಹಿಕದಲ್ಲಿ ಹೆಚ್ಚು ಆಸಕ್ತಿ ಇರಬಾರದು. ಮತ್ತೆ ಆಧ್ಯಾತ್ಮಿಕದಲ್ಲಿ ಲೀನವಾಗ್ತಕ್ಕಂಥದ್ದು ಅಂದ್ರೆ ಬ್ರಹ್ಮಜ್ಯೋತಿಯ ಕಿರಣಗಳಲ್ಲಿ ಒಂದಾಗ್ತಕ್ಕಂತಹ ಸಾಯುಜ್ಯ ಮೋಕ್ಷದ ಅಪೇಕ್ಷೆಯನ್ನು ಕೂಡ ಇಟ್ಕೊಂಡ್ರೆ ಆತ ಶುದ್ಧ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಶುದ್ಧ ಭಕ್ತಿ ಸೇವೆ ಅಂತಂದ್ರೆ ಅಲ್ಲಿ ಏನಿರಬಾರ್ದು, ಅಲ್ಲಿ ಲೌಕಿಕದ ಆಸಕ್ತಿ ಮತ್ತೆ ಆಧ್ಯಾತ್ಮಿಕ ಪ್ರಭೆಯಲ್ಲಿ ಲೀನವಾಗುವ ಅಪೇಕ್ಷೆ ಇವೆರಡು ಕೂಡ ಇರಬಾರ್ದು. ಸೊ ಹಾಗಾದ್ರೆ ಈ ಶುದ್ಧ ಭಕ್ತಿ ಸೇವೆ ಯಾರಿಗೆ, ಯಾವುದೇ ದೇಶ, ಯಾವುದೇ ವರ್ಗ, ಯಾವುದೇ ಸಮಾಜ, ಯಾವುದೇ ಸಂದರ್ಭಕ್ಕೆ ಕೂಡ ಅದು ಮೀಸಲಾಗಿಲ್ಲ. ಅದು ಎಲ್ಲರಿಗೂ, ಕೃಷ್ಣ ಪ್ರಜ್ಞೆ ಎಲ್ಲರಿಗೂ. ಮತ್ತೆ ಕೃಷ್ಣ ಪ್ರಜ್ಞೆ ಹೇಳ್ತಕ್ಕಂಥದ್ದು ಹೇಗೆ ಮಾಡ್ತೇವೆ ಅಂತ ನಾವು ನೋಡಿದ್ದೇವೆ. ಅದು ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಸವೈ ಪುಂಸ ಪರೋ ಧರ್ಮ ಯಥಾ ಭಕ್ತಿ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಅಂದ್ರೆ ಭಕ್ತಿ ಸೇವೆಯನ್ನ ನಾವು ಮಾಡ್ತಕ್ಕಂಥದ್ದು ಯಾವುದೇ ಲಾಭಕ್ಕಾಗಿ ಅಲ್ಲ, ಮತ್ತೆ ಯಾವುದೇ ಒಂದು ಆಸೆ ಇರೋದಿಲ್ಲ. ಭಕ್ತಿ ಸೇವೆ ಅದು ಸಂಪೂರ್ಣವಾಗಿ ದಿವ್ಯವಾದದ್ದು. ಅದು ಈ ಲೋಕಕ್ಕೆ ಸೇರಿದ್ದಲ್ಲ, ಐಹಿಕ ಅಲ್ಲ, ಅದಕ್ಕೆ ಯಾವ ಕಾರಣನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಅದನ್ನ ಭಗವಂತನ ಒಂದು ಸೇವೆ, ನಾವು ಸೇವಕರು, ಭಗವಂತನ ಸೇವೆ ಮಾಡೋದು ನಮ್ಮ ಕರ್ತವ್ಯ. ಹಾಗಂತ ಈ ಭಕ್ತಿ ಸೇವೆಯನ್ನ ಮಾಡಲಾಗುತ್ತೆ. ಮತ್ತೆ ಅದು ಯಾವ ಸಂದರ್ಭದಲ್ಲೂ ಕೂಡ ಈ ಲೌಕಿಕ ಸಂದರ್ಭದಲ್ಲಿ ಅದನ್ನ ತಡೆಯಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಈಗ ನೋಡಿ, ಗಂಗಾ ನದಿಗೆ ಅದಕ್ಕೇನಾದ್ರೂ ತಡೆ ಹಾಕ್ಲಿಕ್ಕೆ ಆಗತ್ತಾ? ಅದು ರಭಸವಾಗಿ ಹೋಗ್ತಾ ಇರುತ್ತೆ ಸಮುದ್ರಕ್ಕೆ. ಅದೇ ತರಹ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದಕ್ಕೆ ಯಾವ ಐಹಿಕ ತಡೆಗಳು ಕೂಡ ಅದಕ್ಕೆ ಬರೋದಿಲ್ಲ. ಬಂದ್ರೂ ಅದನ್ನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ಯಾವ ಸಂದರ್ಭದಲ್ಲಿ ಕೂಡ ಭಕ್ತಿ ಸೇವೆಯನ್ನ ಮಾಡಬಹುದು. ಮತ್ತೆ ಅದಕ್ಕೆ ಯಾವ ತಾರತಮ್ಯವೂ ಇಲ್ಲ. ಯಾವ ಇದು ಚಿಕ್ಕ ಮಕ್ಕಳಾಗಿ ಮಾಡ್ಬೋದು, ವಯಸ್ಸಾದವರು ಮಾಡ್ಬೋದು, ಯಾವುದೇ ಮತ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದಕ್ಕೂ ಅದು ತಾರತಮ್ಯ ಇಲ್ಲ. ಸೊ ಹಾಗಾಗಿ ಭಕ್ತಿ ಸೇವೆ ಎಲ್ಲರಿಗೂ ಓಪನ್ ಫಾರ್ ಎವ್ರಿ ಒನ್, ಕೃಷ್ಣ ಕಾನ್ಶಿಯಸ್ನೆಸ್. ಸೊ ಭಕ್ತಿ, ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಹೇಳೋದು ಎಲ್ಲರಿಗೂ, ಅದನ್ನ ಎಲ್ಲರಿಗೂ ಕೂಡ ಅದರಲ್ಲಿ ಯಾರಿಗೂ ಇವರಿಗೆ ಅವರಿಗೆ ಅಂತಲ್ಲ, ಅದು ಎಲ್ಲರಿಗೂ. ಅದು ಹೇಗೆ ಜೀವಿಗಳ ಸಹಜ ಪ್ರವೃತ್ತಿ. ಜೀವಿಯರ ಸ್ವರೂಪ ಹೈ ಕೃಷ್ಣರೇ ನಿತ್ಯದಾಸ. ಜೀವಿಯ ಸ್ವರೂಪವೇ ಭಗವಂತನ ಸೇವೆ ಮಾಡ್ತಕ್ಕಂಥದ್ದು. ಅದು ಸಹಜ ವೃತ್ತಿ, ಅದಕ್ಕೆ ಅದು ನ್ಯಾಚುರಲ್, ಅದೇನೋ ಆರ್ಟಿಫಿಷಿಯಲ್ ಅಲ್ಲ. ಕೃಷ್ಣ ಕಾನ್ಶಿಯಸ್ನೆಸ್ ನಮ್ಮ ಜೀನ್ಸ್ ಅಲ್ಲೇ ಇದೆ. ಆದರೆ ಅದನ್ನ ನಾವು ಜಾಗೃತಗೊಳಿಸಬೇಕು ಅಷ್ಟೇ. ಸೊ ಇದು ಜೀವಿಗಳಲ್ಲಿ ಸಹಜವಾಗಿ, ಹೇಗೆ ಮಗು ಸಹಜವಾಗಿ ಅದಕ್ಕೆ ನಡೆದಾಡುವ ಶಕ್ತಿ ಇರುತ್ತೆ, ಆದರೆ ಅದನ್ನ ಜಾಗೃತಗೊಳಿಸಬೇಕು. ಮಗುವಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು, ಅದು ತನ್ನಿಂತಾನೆ ನಡೀತದೆ ಚಿಕ್ಕ ಮಗು. ಸೊ ಹಾಗೆ ನಮ್ಮಲ್ಲಿರ್ತಕ್ಕಂಥ ಕೃಷ್ಣ ಪ್ರಜ್ಞೆನ ನಾವು ಜಾಗೃತಗೊಳಿಸಬೇಕು. ಆಮೇಲೆ ಇಲ್ಲಿ ನಾವು ನಿತ್ಯಾನಂದರು ಹೇಗೆ ನಿತ್ಯಾನಂದರ ವಂಶದವರು ತಮಗಷ್ಟೇ ಮೀಸಲು ಈ ಭಕ್ತಿ ಸೇವೆ ಅಂತ ತಿಳ್ಕೊಂಡಿದ್ರು. ಸೊ ಹಾಗಾಗಿ ಅದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್, ನಮ್ಮ ಶ್ರೀಲ ಪ್ರಭುಪಾದರ ಗುರುಗಳು ಹೇಗೆ ಅದರ ಬಗ್ಗಾಗಿ ಬಹಳ ಹೋರಾಟ ನಡೆಸಿದ್ರು, ಮತ್ತೆ ಒಂದು ನಿತ್ಯಾನಂದ ಸಂಪ್ರದಾಯದ ಅಭಿಪ್ರಾಯವನ್ನು ಸಂಪೂರ್ಣ ತೊಡಗು ಹಾಕುವಂತೆ ಹೇಗೆ ಮಾಡಿದ್ರು ಲಯನ್ನಾಚಾರ್ಯ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು, ಅದನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಸೊ ಹಾಗಾಗಿ ಇಂತಹ ದೊಡ್ಡ ಒಂದು ಸಮರವನ್ನೇ ನಡೆದು ಹೋಯಿತು. ಸೊ ಆಮೇಲೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಇದು ಒಂದು ಪಂಥಕ್ಕೆ ಇದು ಸೇರಿಲ್ಲ, ಈ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಇದನ್ನು ಯಾರು ಬೇಕಾದ್ರೂ ಮಾಡಬಹುದು, ಮತ್ತೆ ಇದನ್ನ ಯಾರು ಮಾಡಿದ್ರು ಕೂಡ ಅವರು ಉತ್ತಮ ವರ್ಗದ ಬ್ರಾಹ್ಮಣರಾಗ್ತಾರೆ ಅಂತ ಅವರು ಚಳುವಳಿ ಮಾಡಿ ಶ್ರಮಿಸಿ ಸಾರ್ಥಕವಾಯಿತು. ಸೊ ಅವರು ಮಾಡಿದ್ರಿಂದ ನಮಗೆ ಇಡೀ ಪ್ರಪಂಚಕ್ಕೆ ಈಗ ಯಾರು ಬೇಕಾದ್ರೂ ವೈಷ್ಣವರಾಗಬಹುದು, ಗೌಡಿಯ ವೈಷ್ಣವರಾಗಬಹುದು ಅಂತ ಅದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ನಮಗೆ ಇನ್ನೊಂದು ಅಂಶ ಅಂತಂದ್ರೆ, ಸತ್ವಗುಣದಲ್ಲಿ ಬರದೆ ಯಾರಿಗೂ ಕೂಡ ಕೃಷ್ಣ ಪ್ರಜ್ಞೆಯ ಆ ಭಗವಂತನ ಜ್ಞಾನ ಅರ್ಥ ಆಗೋಲ್ಲ. ಜ್ಞಾನ ತಿಳ್ಕೋಬೇಕು, ಆ ಒಂದು ಕೃಷ್ಣನ ವಿಜ್ಞಾನ ತಿಳ್ಕೋಬೇಕು, ತಿಳ್ಕೋಬೇಕು, ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಸತ್ವಗುಣದಲ್ಲಿ ಇರ್ಬೇಕಾಗತ್ತೆ.
ತಮಗುಣ ರಜೋಗುಣದಲ್ಲಿ ಇದು ಸಾಧ್ಯ ಆಗೋದಿಲ್ಲ. ಸೊ ಯಾಕಂತಂದ್ರೆ ಅಲ್ಲಿ ಆ ಒಂದು ಸತ್ವಗುಣದಲ್ಲಿ ಜ್ಞಾನಾರ್ಜನೆಗೆ ಬೇಕಾಗ್ತಕ್ಕಂತಹ ಒಂದು ಜ್ಞಾನದ ಬೆಳಕು ಬರ್ಲಿಕ್ಕೆ ಅದನ್ನ ರಿಸೀವ್ ಮಾಡ್ತಕ್ಕಂತಹ ಒಂದು ಆ ಒಂದು ಪರಿಸ್ಥಿತಿ ಇರುತ್ತದೆ. ತಮಗುಣ ರಜಗುಣದಲ್ಲಿ ಇದ್ದವರಿಗೆ ಅವರಿಗೆ ಸ್ವಲ್ಪವೂ ಕೂಡ ಭಗವಂತನ ಬಗ್ಗೆ ಕೇಳಲಿಕ್ಕೆ ಅವರಿಗೆ ರಜೋಗುಣದಲ್ಲಿ ಅವರಿಗೆ ಅಂದ್ರೆ ಇಷ್ಟ ಆಗೋದಿಲ್ಲ. ಮತ್ತೆ ಅವ್ರಿಗೆ ಕೇಳಿಕೊಂಡು ಸ್ವಲ್ಪ ಹೊತ್ತು ಸಮಯದಲ್ಲಿ ಅವರಿಗೆ ಬೇಸರವಾಗತ್ತೆ. ಸೊ ಹಾಗಾಗಿ ಕಮ್ಮಿ ಅಂತಂದ್ರೆ ನಮಗೆ ಸತ್ವಗುಣದಲ್ಲಿ ಮನುಷ್ಯ ಇದ್ದರೆ ಭಗವಂತನ ಕೃಷ್ಣನ ಬಗ್ಗೆ ಜ್ಞಾನವನ್ನ ಪಡ್ಕೊಳ್ಬಹುದು. ಸೊ ಹಾಗಾಗಿ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ಏನು ಆದರ್ಶ ಕೊಟ್ಟಿದ್ದಾರೆ ಅದರ ಪ್ರಾಮಾಣ್ಯವಾಗಿ ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಗಳಲ್ಲಿ ಕೃಷ್ಣ ವಿಜ್ಞಾನವನ್ನ ಹರಡಿದರು. ಅದು ಹೇಗೆ, ಯಾವ ಬೇಸಿಸ್, ಯಾವ ತತ್ವದ ಆಧಾರದ ಮೇಲೆ ಅಂದ್ರೆ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಇದೇ ತತ್ವವನ್ನು ಹೇಳಿದ್ದಾರೆ. ಏನು, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಆ ಕೃಷ್ಣ ಪ್ರಜ್ಞೆಯ ವಿಜ್ಞಾನವನ್ನ ಅರ್ಥಕೊಂಡಿದ್ದಾರೆ, ಯಾರು ಭಕ್ತಿ ಸೇವೆಯನ್ನು ಮಾಡ್ತಾರೆ, ಅವರು ಬ್ರಾಹ್ಮಣರಾಗ್ಲಿಕ್ಕೆ ಯೋಗ್ಯ, ವೈಷ್ಣವರಾಗ್ಲಿಕ್ಕೆ ಸಾಧ್ಯ. ಸೊ ವೈಷ್ಣವರು ಅಂತಂದ್ರೆ ಬ್ರಾಹ್ಮಣರಿಗಿಂತ ಮೇಲಾಗ್ತಾರೆ. ಯಾಕಂದ್ರೆ ಅವರು ಭಕ್ತಿ ಸೇವೆಯಲ್ಲಿ ಇರ್ತಾರೆ. ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ, ನಾನು ದೇಹ ಅಲ್ಲ, ನಾನು ಆತ್ಮ, ಇಷ್ಟೇ ಬ್ರಾಹ್ಮಣನೇ ಇವತ್ತು. ಆದರೆ ವೈಷ್ಣವನಿಗೆ ಭಕ್ತಿ ಸೇವೆ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಈ ಒಂದು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಮಾಡ್ಲಿಕ್ಕೆ, ವೈಷ್ಣವರಾಗ್ಲಿಕ್ಕೆ ಯಾರು ಕೂಡ ಸಾಧ್ಯ. ಯಾವ ದೇಶದವರಾಗ್ಬೋದು, ಯಾವ ಧರ್ಮಕ್ಕೆ ಸೇರಿರ್ಬೋದು, ಯಾವ ವರ್ಗದಲ್ಲಿ ಕೂಡ ಇರಬಹುದು. ಇದನ್ನು ಶ್ರೀಲ ಪ್ರಭುಪಾದರು ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದರು. ಪಾಶ್ಚಾತ್ಯ ದೇಶಗಳಲ್ಲಿ ಅಲ್ಲಿ ಇರ್ತಕ್ಕಂತಹ ಆ ಹಿಪ್ಪಿಗಳಲ್ಲಿ, ಪಾಶ್ಚಾತ್ಯರಲ್ಲಿ ಅವರಲ್ಲಿ ಈ ಒಂದು ಅವರು ಉತ್ತಮ ವೈಷ್ಣವರನ್ನಾಗಿ ಅವರಿಗೆ ಪರಿವರ್ತನೆ ಮಾಡಿದ್ರು. ಹೇಗೆ, ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯನ್ನು ಅವರಿಗೆ ಕೊಟ್ಟು ಮಾಡಿದರು. ಸೊ ಹಾಗಾಗಿ ಇಲ್ಲಿ ರೂಪ ಗೋಸ್ವಾಮಿ ಮತ್ತು ಅವರ ಹೇಳಿರ್ತಕ್ಕಂತಹ ಧರ್ಮ ಗ್ರಂಥಗಳ ಸಮರ್ಥನೆಯಿಂದ ಹೇಳಿರ್ತಕ್ಕಂತಹ ಆ ವೈಷ್ಣವರು ಯಾರು ಬೇಕಾದ್ರೂ ಆಗ್ಬೋದು, ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯನ್ನು ಸಲ್ಲಿಸಿ ಮತ್ತೆ ದೀಕ್ಷೆಯನ್ನು ಪಡ್ಕೊಂಡು ಅಂತ ಆ ಒಂದು ಆಧಾರದ ಮೇಲೆ ಶ್ರೀಲ ಪ್ರಭುಪಾದರು ಇಷ್ಟೆಲ್ಲ ಆ ಒಂದು ಕೃಷ್ಣ ಪ್ರಜ್ಞೆಯನ್ನ ಪ್ರಪಂಚದಾದ್ಯಂತ ಹರಡಿದ್ದಾರೆ. ಮತ್ತೆ ಶ್ರೀಲ ರೂಪ ಗೋಸ್ವಾಮಿ ಅವರು ಏನ್ ಹೇಳ್ತಾರೆ, ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಜನ್ಮ ಸಿದ್ಧ ಹಕ್ಕು. ಇಟ್ ಈಸ್ ಬೈ ಬರ್ತ್, ಎಲ್ಲರಿಗೂ ಬರ್ತದೆ. ಯಾರಿಗೂ ಕೂಡ ಅದು ಎಲ್ಲ ಜೀವಿಗಳಿಗೂ ಉಂಟು. ಎಲ್ಲ ಜೀವಿ ಅಂದ್ರೆ ಎಲ್ಲ ಜನಾಂಗ, ಎಲ್ಲ ದೇಶದ ಎಲ್ಲಿ ಹುಟ್ಟಿದರೂ ಕೂಡ ಎಲ್ಲ ಜೀವಿಗಳಿಗೂ ಅದು ಇದೆ. ನ್ಯಾಚುರಲ್ ಆಗಿ ಬೈ ಬರ್ತ್ ಜನ್ಮ ಸಿದ್ಧ ಹಕ್ಕು ಅಂತ ಅವರು ಹೇಳ್ತಾರೆ. ಸೊ ಅದಕ್ಕೆ ಪದ್ಮ ಪುರಾಣದ ಒಂದು ಶ್ಲೋಕವನ್ನು ಕೂಡ ನಾವು ಒಂದು ಪ್ರಸಂಗವನ್ನು ಕೂಡ ನಾವು ನೋಡಿದ್ದೇವೆ. ಅಲ್ಲಿ ಏನ್ ಹೇಳ್ತಾನೆ, ಹೇಗೆ ಜನರಿಗೆ ಒಂದು ಮಾಘ ಮಾಸದಲ್ಲಿ ಬೆಳಿಗ್ಗೆ ಸ್ನಾನ ಮಾಡುವ ಒಂದು ಹಕ್ಕು ಉಂಟು, ಹಾಗೆ ಭಕ್ತಿ ಸೇವೆಯನ್ನು ಮಾಡುವ ಹಕ್ಕು ಪ್ರತಿಯೊಬ್ಬನಿಗೂ ಇದೆ ಅಂತ ವಸಿಷ್ಠ ಮುನಿಗಳೇ ಹೇಳಿದ್ದಾರೆ. ಶ್ರೇಷ್ಠವಾದ ಮುನಿಗಳು ಅವರು ದಿಲೀಪ ರಾಜರನ್ನು ಉದ್ದೇಶಿಸಿ ಅವರು ಹೇಳಿದ್ದಾರೆ. ಸೊ ಇದೆಲ್ಲ ಪುರಾಣದಲ್ಲಿ ಬರ್ತದೆ, ಪದ್ಮ ಪುರಾಣದಲ್ಲಿ ಬಂದಿದೆ. ಆಮೇಲೆ ಸ್ಕಂದ ಪುರಾಣದಲ್ಲೂ ಕೂಡ ಹೇಳಿದ್ದಾರೆ. ಅಂದ್ರೆ ಶೂದ್ರರಿಗಿಂತ ಕೀಳು ಅಂದ್ರೆ ಚಾಂಡಾಲರು, ಅಂದ್ರೆ ನಾಯಿ ಮಾಂಸ ತಿಂತಕ್ಕಂಥವ್ರು, ಅಂತಹ ಕೆಳ ಜಾತಿಯವರಿಗೂ ಕೂಡ ವೈಷ್ಣವರಾಗ್ಲಿಕ್ಕೆ ಅವರಿಗೆ ಅವಕಾಶ ಉಂಟು. ಹೇಗೆ, ದೀಕ್ಷೆಯನ್ನು ಪಡೆದುಕೊಂಡು, ಇಲ್ಲಿ ದೀಕ್ಷೆಯನ್ನು ಪಡೆದುಕೊಂಡಾಗ ಆ ಒಬ್ಬ ವ್ಯಕ್ತಿ ಎಷ್ಟು ಅಂದ್ರೆ ಅವ್ರಿಗೆ ದಿವ್ಯ ಕಳೆ ಬರುತ್ತದೆ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಕೂಡ ವರ್ಣನೆ ಕೊಟ್ಟಿದ್ದಾರೆ. ಹಣೆಗೆ ತಿಲಕ ಹಾಕಿಕೊಂಡು, ಕೈಗಳಲ್ಲಿ ಕೊರಳಲ್ಲಿ ತುಳಸಿ ಮಣಿ ಹಾಕಿ, ಮತ್ತೆ ಉಚಿತ ವಸ್ತ್ರ ಭೂಷಣಗಳಲ್ಲಿ ಅವರು ಕಾಣಿಸಿಕೊಂಡಾಗ ಸಾಕ್ಷಾತ್ ವೈಕುಂಠದಿಂದ ಬಂದವರಂತೆ ಕಾಣ್ತಾರೆ. ಎಷ್ಟು ಕೆಳವರ್ಗದಲ್ಲಿ ಹುಟ್ಟಿ ಶೂದ್ರರಿಗಿಂತ ಕೀಳು ಜಾತಿಯಲ್ಲಿ ಇದ್ದರೂ ಕೂಡ ಅವರಿಗೆ ವೈಷ್ಣವರಾದಾಗ ಅವರು ಎಷ್ಟು ಅಂದ್ರೆ ಅವರಲ್ಲಿ ದಿವ್ಯ ಕಳೆ ಬರುತ್ತೆ, ಅವರು ಎಷ್ಟು ಸುಂದರವಾಗಿ ಕಾಣ್ತಾರೆ ಅಂತ ಇಲ್ಲಿ ವಿವರಿಸಿದ್ದಾರೆ. ಸೊ ಹಾಗಾಗಿ ಇದರ ಬಗ್ಗೆಯೂ ಕೂಡ ನಾವು ಮುಂದಿನ ತರಗತಿಯಲ್ಲಿ ಕೇಳಿದ್ದೇವೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯೇ ಯಾರಿಗೂ ಕೂಡ ಅದು ಸೀಮಿತ ಅಲ್ಲ. ಯಾರು ಬೇಕಾದ್ರೂ ಕೃಷ್ಣ ಪ್ರಜ್ಞೆ ತೆಗೆದುಕೊಂಡು ಬ್ರಾಹ್ಮಣ ದೀಕ್ಷೆ ತೆಗೆದುಕೊಂಡು ಅವರು ಒಂದು ಇದನ್ನ ಅಂದ್ರೆ ವೈಷ್ಣವರಾಗ್ಬಹುದು, ಉನ್ನತ ಬ್ರಾಹ್ಮಣರಾಗ್ಬಹುದು. ವೈಷ್ಣವ ಸ್ವತಃ ಬ್ರಾಹ್ಮಣನಾಗ್ತಾನೆ. ಅಂದ್ರೆ ವೈಷ್ಣವನಾದ ಅಂತಂದ್ರೆ ಅವನು ಬ್ರಾಹ್ಮಣರಾದಂಗೆ. ಯಾಕೆಂದ್ರೆ ಬ್ರಾಹ್ಮಣನಾಗ್ತಾನೆ, ಯಾಕೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಸನಾತನ ಗೋಸ್ವಾಮಿಗಳು
ಎಲ್ಲಿ ಹೇಳಿದ್ದಾರೆ? ಹರಿಭಕ್ತಿ ವಿಲಾಸದಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಕಂಚು ಹೇಳ್ತಕ್ಕಂಥ ಲೋಹ ಅದು ಬಂಗಾರದ ಹಾಗಲ್ಲ, ಆದರೆ ಕಂಚಿಗೆ ನಾವು ಪಾದರಸವನ್ನು ಸೇರಿಸಿದ್ರೆ ಅದು ಬಂಗಾರ ಆಗತ್ತೆ. ಅದೇ ರೀತಿ ಯಾವ ವ್ಯಕ್ತಿ ಯಾವ ವರ್ಣದಲ್ಲಿ ಹುಟ್ಟಲಿ, ಯಾವ ಒಂದು ದೇಶದಲ್ಲಿ ಹುಟ್ಟಲಿ, ಎಲ್ಲಿ ಬೇಕಾದ್ರೂ ಇರಲಿ, ಅವರಿಗೆ ಅಂದ್ರೆ ದೀಕ್ಷೆ ಕೊಟ್ಟಾಗ, ವೈಷ್ಣವ ದೀಕ್ಷೆ ಕೊಟ್ಟಾಗ, ಮತ್ತೆ ಅವರು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಾಗ ಅವರು ವೈಷ್ಣವರಾಗ್ತಾರೆ. ಅದೇ ಹೇಗೆ ಪಾದರಸ ಕಂಚಿಗೆ ಪಾದರಸವನ್ನು ಸೇರಿಸಿದರೆ ಅದು ಹೇಗೆ ಬಂಗಾರ ಆಗತ್ತೆ, ಅದೇ ರೀತಿ. ಸೊ ಹಾಗಾಗಿ ಇಲ್ಲಿ ಎಂತಹ ಒಂದು ಕೆಳವರ್ಗದಲ್ಲಿ ಹುಟ್ಟಿದ್ರೂ ಕೂಡ ವೈಷ್ಣವನಾಗಿ ಪರಿವರ್ತಿತನಾಗಿ ಅವನು ಬ್ರಾಹ್ಮಣ ಸ್ಥಾನದ ಉತ್ತುಂಗ ಶಿಖರಕ್ಕೆ ಏರುವುದು ಹೇಳುದು ಗುರಿ ಇಲ್ಲಿ. ಸೊ ಹಾಗಾಗಿ ಬ್ರಾಹ್ಮಣತ್ವ ಹೇಳತಕ್ಕಂಥದ್ದು ಅಥವಾ ವೈಷ್ಣವ ಇದು ಜಾತಿಯಿಂದ, ಅದು ಹುಟ್ಟಿನಿಂದ ಬಂದಿದ್ದಲ್ಲ, ಅದನ್ನು ನಾವು ಪಡೆದುಕೊಳ್ಬೇಕು ಅಂತ ಇಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅಥವಾ ಅದು ಎಲ್ಲರಿಗೂ ಕೂಡ ಪಡೆದುಕೊಳ್ಳಲಿಕ್ಕೆ ಅದನ್ನ ಎಲ್ಲರಿಗೂ ಕೂಡ ಸಾಧ್ಯತೆ ಇದೆ ಅಂತ ನಾವು ತಿಳ್ಕೋಬೇಕು. ಅದನ್ನ ಶ್ರೀಲ ಪ್ರಭುಪಾದರು ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಇನ್ನು ದೀಕ್ಷೆ ವಿಚಾರವು ಕೂಡ ನಾವು ನೋಡಿದ್ದೇವೆ ಕಳೆದ ತರಗತಿಯಲ್ಲಿ. ದೀಕ್ಷೆ, ಸದ್ಗುರುಗಳು ದೀಕ್ಷೆ ಕೊಡ್ತಾರೆ. ದೀಕ್ಷೆ ಅಂದ್ರೆ ಅದು ಒಂದು ಭಕ್ತಿ ಜೀವನದ ಪ್ರಾರಂಭ. ದೀಕ್ಷೆ ಅಂದ್ರೆ ಓಹೋ ನನಗೆಲ್ಲ ಮುಗಿದೋಯ್ತು, ನಾನು ದೀಕ್ಷೆ ತಗೊಂಡ್ರೆ ಅದು ಎಂಡ್ ಅಂತ ತಿಳ್ಕೊಂಡ್ಬಿಡ್ತೇವೆ. ಅಲ್ಲ, ದೀಕ್ಷೆ ಅಂತಂದ್ರೆ ಭಕ್ತಿ ಜೀವನವನ್ನ ಪ್ರಾರಂಭಿಸ್ಲಿಕ್ಕೆ ಇದು ದೀಕ್ಷೆ. ಸೊ ಹಾಗಾಗಿ ಈ ದೀಕ್ಷಾ ಅಂದ್ರೆ ನಿಜವಾಗಿ ಆ ದೀಕ್ಷೆ ತಕೊಂಡು ಆ ದೀಕ್ಷೆ ತಕೊಂಡ್ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾಕೆ? ಗುರುವಿಗೆ ನಾವು ಗುರುವಿಗೆ ಪ್ರಾಮಿಸ್ ಮಾಡಿರ್ತೇವೆ ಏನಂತ, ನಿಯಮ ನಿಷೇಧಗಳನ್ನು ಕಟ್ಟಾಗಿ ಪಾಲಿಸ್ತೇವೆ. ಏನು ನಿಯಮ? 16 ಸುತ್ತು ಜಪ ಮಾಡೋದು, ನಿಷೇಧ ಆ 4 ನಿಯಂತ್ರಕ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಸೊ ಇದರಲ್ಲಿ ನಾವು ಯಾವತ್ತೂ ತುಂಬಾ ಅಂದ್ರೆ ಯಾವತ್ತೂ ಇದನ್ನ ನಾವು ತಪ್ಪಿಸಬಾರದು. ಸೊ ಹಾಗಾಗಿ ಯಾರು ಈ ನಿಯಮ ಮತ್ತು ನಿಷೇಧಗಳನ್ನ ಪಾಲಿಸ್ಲಿಲ್ಲ ಅವರು ಪತಿತರಾಗ್ಬಿಡ್ತಾರೆ. ಸೊ ಹಾಗಾಗಿ ಆಗ್ಬಾರ್ದು ಅನ್ಬೇಕಾದ್ರೆ ನಾವು ನಿಯಮಿತವಾಗಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಹೇಗೆ? ನಾವು ನಿಯಮಿತವಾಗಿ ಸೇವೆ ಮಾಡಬೇಕು. ಅಂದ್ರೆ ಆ ಒಂದು ನಿಯಮ ಮತ್ತು ನಿಷೇಧಗಳನ್ನ ನಾವು ಪಾಲಿಸಬೇಕು. ನಾವು ಭಗವಂತನ ಇಲ್ಲಿ ಯಾಕೆ ಸೇವೆ ಮಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಕೃಷ್ಣನನ್ನು ನಾವು ಯಾಕೆ ಸೇವೆ ಮಾಡಬೇಕು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅದೇ ನಮ್ಮ ನಿಜವಾದ ಧರ್ಮ ಮಾತಾಜಿ. ಧರ್ಮ. ಹರೇ ಕೃಷ್ಣ. ಮತ್ತೆ ಬೇರೆ? ಅವನನ್ನು ಬಿಟ್ಟು ಬಂದಿದೀವಲ್ಲ ಮಾತಾಜಿ, ಮತ್ತೆ ಅವನಲ್ಲಿ ಹೋಗಿ ಸೇರ್ಕೋಬೇಕು ನಾವು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ತನ್ನ ಕರ್ತವ್ಯಗಳನ್ನು ಮಾಡ್ಬೇಕು. ಇಲ್ಲಿ ಕೃಷ್ಣನನ್ನೇ ನಾವು ಏಕೆ ಸೇವೆ ಮಾಡಬೇಕು? ಯಾಕಂದ್ರೆ ಭಗವಂತ ಶ್ರೀಕೃಷ್ಣ ಮತ್ತೆ ಭಗವಂತ ಏನ್ ಹೇಳಿದಾನೆ ಭಗವದ್ಗೀತೆಯಲ್ಲಿ? ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಅಂತ ಹೇಳ್ತಾನೆ. ಅಂದ್ರೆ ನಾವು ಭಗವಂತನ ಅವಿಭಾಜ್ಯ ಅಂಗ, ನಾವೆಲ್ಲರೂ ಭಗವಂತನ ಆ ಕೃಷ್ಣನ ಅಂಶ. ಈಗ ನಮ್ಮ ಕೈ ಏನಿದೆ ನಮ್ಮ ದೇಹದ ಒಂದು ಭಾಗ ಅಲ್ವಾ? ಸೊ ಕಾಲು ಏನಿದೆ, ಕಾಲು ದೇಹದ ಭಾಗ. ಕೈ ಕಾಲುಗಳು ಅಥವಾ ದೇಹದ ಪ್ರತಿಯೊಂದು ಭಾಗ ಯಾರಿಗಾಗಿ ಕೆಲಸ ಮಾಡುತ್ತೆ? ಹರೇ ಕೃಷ್ಣ. ದೇಹಕ್ಕಾಗಿ. ದೇಹಕ್ಕಾಗಿ. ಹಾಗೆ ನಾವು ಭಗವಂತನ ಅಂಶ ಆಗಿರೋದ್ರಿಂದ ನಾವು ಭಗವಂತನ ಅದರ ಶರೀರದ ಅವಿಭಾಜ್ಯ ಅಂಗ. ಹೇಗೆ ಭಗವಂತನಿಗೆ ಈಗ ನಮಗೆ ಕೈ ಕಾಲು ಹೇಗಿರುತ್ತೋ ಹಾಗೆ ನಾವು ಭಗವಂತನ ಶರೀರದ ಒಂದು ಭಾಗ. ಸೊ ಆ ಭಾಗ ಆಗಿರೋದ್ರಿಂದ ಅದು ಪೂರ್ಣತೆಗೆ ಅಥವಾ ಕೃಷ್ಣನಿಗೆ ಸೇವೆ ಸಲ್ಲಿಸಬೇಕಾದದ್ದು ಕರ್ತವ್ಯ. ಇಟ್ಸ್ ಎ ಮ್ಯಾಟರ್ ಆಫ್ ಡ್ಯೂಟಿ. ಹೇಗೆ ಕೈ ಕಾಲುಗಳು ದೇಹವನ್ನು ಹೇಗೆ ಅವು ಸೇವೆ ಸಲ್ಲಿಸ್ತಾವೆ ದೇಹಕ್ಕೆ, ಹಾಗೆ ನಾವು ಭಗವಂತನಿಗೆ ಸೇವೆ ಸಲ್ಲಿಸೋದು ನಮ್ಮ ಕರ್ತವ್ಯ. ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ. ಕೃಷ್ಣನಿಗೆ ಸೇವೆ ಮಾಡೋದು ಜೀವಿಯ ಪರಮ ಕರ್ತವ್ಯ. ಸೊ ಹಾಗಾಗಿ ನಾವು ಕೃಷ್ಣನಿಗೆ ಸೇವೆ ಸಲ್ಲಿಸ್ತಾ ಹೋದ್ರೆ ನಾವು ಪತನ ಹೊಂದುತ್ತೇವೆ. ದೀಕ್ಷೆ ತೆಗೆದುಕೊಂಡ್ರು ಕೂಡ ಪತನ ಹೊಂದ್ಬಿಡ್ತೇವೆ, ಸೇವೆ ನಾವು ಬಿಟ್ಟುಬಿಟ್ರಿ. ಸೊ ಅದರಿಂದ ಸೇವೆ ಹೇಳುದು ತುಂಬಾ ಇಲ್ಲಿ ಬಹಳ ಮುಖ್ಯವಾಗ್ತದೆ. ಸೇವೆಯನ್ನು ನಾವು ಸಲ್ಲಿಸದೆ ಹೋದ್ರೆ ನಾವು ಪತನ ಹೊಂದುತ್ತೇವೆ. ಸೊ ದೀಕ್ಷೆ ಪಡೆದದ್ದ ಕಾರಣ ಏನು?
ಭಗವಂತನಿಗೆ ಅದೇ ದೀಕ್ಷೆ ಪಡೆದ ನಾನು ಬ್ರಾಹ್ಮಣ ಆದೆ ಅಲ್ಲ. ದೀಕ್ಷೆದಲ್ಲಿ ಎರಡು ಇದೆ. ಅಂದ್ರೆ ಒಂದು ಹರಿನಾಮ ದೀಕ್ಷೆ, ಎರಡನೇದು ಬ್ರಾಹ್ಮಣ ದೀಕ್ಷೆ. ಈ ಬ್ರಾಹ್ಮಣ ದೀಕ್ಷೆ ತಕೊಂಡೆ ನಾನು ಬ್ರಾಹ್ಮಣ ಆಗಿಬಿಟ್ಟೆ, ಅಲ್ಲಿಗೆಲ್ಲ ಮುಗಿತು ಅಂತ ಅಲ್ಲ. ಅಲ್ಲಿ ಬ್ರಾಹ್ಮಣ ದೀಕ್ಷೆ ಕೊಟ್ಟಿರೋದು ಒಂದೇ ಅದನ್ನ ಬ್ರಾಹ್ಮಣ ಸ್ಥಿತಿಗೆ ಆ ಸ್ಥಾನಕ್ಕೆ ಏರ್ಸೋದಿಲ್ಲ. ಅಂದ್ರೆ ಆ ದೀಕ್ಷೆಯನ್ನು ಪಡೆದ ವ್ಯಕ್ತಿ ತನ್ನ ಕರ್ತವ್ಯಗಳನ್ನು ಮಾಡಬೇಕು ಮತ್ತು ನಿಯಂತ್ರಕ ತತ್ವಗಳನ್ನು ತಪ್ಪದೆ ಪಾಲಿಸಬೇಕಂದ್ರೆ ಕೃಷ್ಣನ ಸೇವೆ ಮಾಡಬೇಕು, ಮತ್ತೆ ನಿಯಮ ನಿಷೇಧವನ್ನ ಪಾಲಿಸಬೇಕು. ನಿಯಮ ಅಂದರೆ 16 ಸತ್ತು ಜಪ ಮತ್ತು ನಿಯಂತ್ರಕ ತತ್ವಗಳು, 4 ನಿಯಂತ್ರಕ ತತ್ವಗಳು, ಅದನ್ನ ತಪ್ಪದೆ ಪಾಲಿಸಬೇಕು. ಸೊ ಇದೆಲ್ಲ ಬಹಳ ಮುಖ್ಯವಾದ ಅಂಶ. ಇದು ಮಾಡದೆ ಹೋದರೆ ಬ್ರಾಹ್ಮಣನ ಸ್ಥಾನಕ್ಕೆ ಏರುವುದಿಲ್ಲ. ಕೇವಲ ದೀಕ್ಷೆ ಪಡೆದು ಇದನ್ನು ಮಾಡದೆ ಹೋದ್ರೆ ಆಗುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಆಯ್ತು, ದೀಕ್ಷೆ ತಗೊಂಡ್ಬಿಟ್ಟೆ, ಮುಗಿದೋಯ್ತು, ಆಯ್ತಾ? ಇಲ್ಲ ಮಾತಾಜಿ. ದೀಕ್ಷೆ ಹೇಳುದು ದಿವ್ಯ ಜೀವನದ ಪ್ರಾರಂಭ. ಜಸ್ಟ್ ಇದು ಪ್ರಾರಂಭ. ನಾನು ಭಗವಂತನ ಸೇವೆ ಮಾಡ್ತೇನೆ ಅಂತ ಹೇಳಿ ಪ್ರಾಮಿಸ್ ಕೊಟ್ಟಿದ್ದೇವೆ. ಸೇವೆನೆ ಬಿಟ್ಟುಬಿಟ್ಟು ನಿಯಂತ್ರಕ ತತ್ವಗಳನ್ನ ಮಾಡ್ತೇವೆ ಅಂತ ಪ್ರಾಮಿಸ್ ಕೊಟ್ಟಿದ್ದೇವೆ, ಗುರುವಿಗೆ ನಿಯಮ ಪಾಲನೆ ಮಾಡ್ತೇವೆ ಅಂತ ಕೊಟ್ಟಿದ್ದೇವೆ. ಅದನ್ನ ನಾವು ತಪ್ಪಿಸ್ಬಿಟ್ರೆ ಅದು ನಾವು ಪತನ ಹೊಂದಿ ಬಿಡ್ತೇವೆ. ಸೊ ಹಾಗಾಗಿ ನಾವು ಪತನ ಹೊಂದಬಾರದು ಅಂತಂದ್ರೆ ನಾವೇನ್ ಮಾಡ್ಬೇಕು? ಕ್ರಮಬದ್ಧವಾಗಿ ಸೇವೆ ಸಲ್ಲಿಸಬೇಕು. ಅಂದ್ರೆ ನಿಯಮಿತವಾಗಿ ಸೇವೆ ಸಲ್ಲಿಸಬೇಕು, ಪ್ರತಿನಿತ್ಯವೂ ಸೇವೆ ಸಲ್ಲಿಸಬೇಕು. ಸೊ ಪ್ರತಿನಿತ್ಯವೂ ಕ್ರಮಬದ್ಧವಾಗಿ ಸೇವೆ ಸಲ್ಲಿಸ್ತಾ ಇದ್ರೆ ವ್ಯಕ್ತಿ ಪತನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶ್ರೀ ರೂಪ ಗೋಸ್ವಾಮಿ ಹೇಳ್ತಾರೆ. ಯಾರು ಪ್ರತಿ ದಿವಸ 16 ಸಲ ಜಪ ಮಾಡ್ತಾರೆ ಮಾಲೆ, ಆಮೇಲೆ ಯಾರು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಾರೆ, ಯಾರು ಭಕ್ತಿ ಸೇವೆ ಮಾಡ್ತಾರೆ, ಅವರು ಹೇಗೆ ಪತನ ಹೊಂದಲಿಕ್ಕೆ ಸಾಧ್ಯ ಉಂಟಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಸೊ ಅದಕ್ಕೆ ನಾವು ತಿಳ್ಕೋಬೇಕು, ನಾವು ಸಾಧನೆ ಸರಿ ಮಾಡಬೇಕು. ಅಂದ್ರೆ ದೀಕ್ಷೆ ತಗೊಳ್ಳೋದು ದಿವ್ಯ ಜೀವನದ ಪ್ರಾರಂಭ ಅಷ್ಟೇ. ಸೊ ಆ ಮಾರ್ಗ ಭಗವಂತನ ಹತ್ರ ಹೋಗ್ಲಿಕ್ಕೆ ನಾವು ಒಂದು ಮಾರ್ಗ ಹಿಡಿದಿದ್ದೇವೆ ಅಷ್ಟೇ. ಆ ಮಾರ್ಗದಲ್ಲಿ ನಾವು ಕ್ರಮಿಸಬೇಕಲ್ವಾ, ತುಂಬಾ ದೂರ ಉಂಟು. ಸೊ ಅದಕ್ಕೆ ಇದನ್ನ ನಾವು ಕ್ರಮ ತಪ್ಪಿಸದೆ ನಾವು ಅದನ್ನ ಮಾಡಬೇಕು. ಒಮ್ಮೆ ಯಾವಾಗಲೂ ಏನೋ ಸಂದರ್ಭವಶಾತ್ ಒಮ್ಮೆ ಪತಿತನಾಗಿಬಿಟ್ಟ ಒಬ್ಬನು, ಅವಾಗ ಏನ್ ಮಾಡ್ಬೇಕು ಆ ವೈಷ್ಣವ? ಅಂದ್ರೆ ಈ ಪತಿತನಾದಾಗ ಒಮ್ಮೆ ನಮಗೆ ಜಪ ಮಾಡೋದು ಬಿಟ್ಟೇ ಹೋಗುತ್ತೆ ಒಮ್ಮೆ, ಅಥವಾ ಏನು 4 ನಿಯಂತ್ರಕ ತತ್ವಗಳನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಮಗೆ ಏನಾದ್ರೂ ಒಂದು ಭಗವಂತನ ಸೇವೆ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಬಿಟ್ಟು ಹೋಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಆ ವೈಷ್ಣವ? ಅಂದ್ರೆ ಕೃಷ್ಣ ಪ್ರಜ್ಞೆಯಿಂದ ಅವನು ಪತನ ಹೊಂದುತ್ತಾನೆ. ಸೊ ಅದಕ್ಕೆ ಏನು ಪ್ರಾಯಶ್ಚಿತ್ತ ಮಾಡ್ಬೇಕು ಅಂತಿಲ್ಲ. ಅಂದ್ರೆ ಶುದ್ಧೀಕರಣ ಕ್ರಿಯೆ, ಈ ಒಂದು ಹೋಮ ಮಾಡದೆ, ಹವನ ಮಾಡದೆ, ಯಜ್ಞ ಮಾಡದೆ, ಯಾಗ ಮಾಡದೆ, ಇಂಥದೆಲ್ಲ ಶುದ್ಧೀಕರಣ ಕ್ರಿಯೆ ಕರ್ಮಕಾಂಡದಲ್ಲಿ ಬರುತ್ತೆ. ಇದು ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಅದು ಅಲೌಕಿಕವಾದದ್ದು. ಅದು ಈ ಒಂದು ಐಹಿಕ ಪ್ರಪಂಚಕ್ಕೆ ಸೇರಿದ್ದಲ್ಲ. ಸೊ ಅದಕ್ಕೆ ಶುದ್ಧೀಕರಣದ ಒಂದು ಅಗತ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಅವರು ಬಿಟ್ಟು ಹೋಗಿದ್ದ ಆ ಒಂದು ನಿಯಂತ್ರಕ ತತ್ವಗಳ ಪಾಲನೆ ಮತ್ತು ಅವರು ಮಾಡ್ತಕ್ಕಂಥ ಭಕ್ತಿ ಸೇವೆ ಮತ್ತೆ ನಿಯಮ 16 ಸುತ್ತು ಜಪ ಮಾಡು, ಇದನ್ನ ಮತ್ತೆ ಮಾಡಿದರೆ ಸಾಕು. ಮತ್ತೆ ಶುರು ಮಾಡ್ಬೇಕು ಅವರು. ಅದು ಪುನರುತ್ಥಾನಕ್ಕೆ ಸಾಕು. ಯಾವಾಗ ಏನಾಗುತ್ತೆ? ಮತ್ತೆ ಹಿಂದೆ ಭಕ್ತಿ ಸೇವೆಗೆ ತನ್ನಿಂತಾನೆ ಬರ್ತಾರೆ. ಇದು ವೈಷ್ಣವ ಭಕ್ತಿ ಪಂಥದ ನಿಗೂಢತೆ. ಇದು ತುಂಬಾ ರಹಸ್ಯವಾದ ವಿಷಯ. ಭಕ್ತ ಯಾವತ್ತೂ ಪತಿತನಾದ್ರೂ ಕೂಡ ಅವನಿಗೆ ಮತ್ತೆ ಹಿಂದೆ ಅವನು ಅದೇ ಒಂದು ತನ್ನ ನಿಯಮ ನಿಷೇಧಗಳನ್ನ ಪಾಲಿಸಿದರೆ, ಭಕ್ತಿ ಸೇವೆ ಮಾಡಿದ್ರೆ ಅವನು ಮತ್ತೆ ಹಿಂದೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ. ಇದು ತುಂಬಾ ನಿಗೂಢವಾದದ್ದು. ಇದು ವೈಷ್ಣವ ಪಂಥದ ರಹಸ್ಯ. ನಿಗೂಢತೆ ಅಂದ್ರೆ ರಹಸ್ಯ. ಮತ್ತೆ ನಾವು ಇದನ್ನು ಕೂಡ ನೋಡಿದ್ದೇವೆ ಹಿಂದಿನ ತರಗತಿಯಲ್ಲಿ. ಅಂದ್ರೆ ಆಧ್ಯಾತ್ಮಿಕ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಅಂದ್ರೆ 3 ಮಾರ್ಗಗಳಿವೆ. ಅಂದ್ರೆ ಆಧ್ಯಾತ್ಮಿಕ ಪ್ರಜ್ಞೆ ಅಂದ್ರೆ ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್ ಹೇಗೆ ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಅಂತ ಇದೆ. ಈ ಭಕ್ತಿ ಯೋಗ ಹೇಳ್ತಕ್ಕಂಥದ್ದು ಡೈರೆಕ್ಟ್ ಲಿಫ್ಟ್ ತರ. ಕರ್ಮಯೋಗ, ಜ್ಞಾನ ಯೋಗ ಅಂತಂದ್ರೆ ಅದು ಮೆಟ್ಟಿಲಿನ ತರ. ಇದನ್ನ ನಾವು ಕೂಡ ಭಗವದ್ಗೀತೆಯಲ್ಲಿ ಕಲಿತಿದ್ದೇವೆ. ಅಂದ್ರೆ ಈ ಕರ್ಮದಲ್ಲಿ ಏನ್ ಬರುತ್ತೆ ಅಂದ್ರೆ ವಿಧಿಯುಕ್ತ ಆಚರಣೆಗಳು, ಅಂದ್ರೆ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ಆಚರಣೆಗಳು ಅವು ಬರ್ತದೆ. ಮತ್ತೆ ನಿತ್ಯ ನಾವು ಮಾಡ್ತಕ್ಕಂಥ ಕರ್ಮ. ಸೊ ಇದನ್ನ ನಾವು ಭಗವಂತನಿಗೆ ಅದನ್ನ ಅರ್ಪಿಸಿದಾಗ, ಅವನ ಅನುಗ್ರಹಕ್ಕೆ ಸೇರಿಸಿದಾಗ ಅದು ಕರ್ಮಯೋಗ ಆಗತ್ತೆ. ಅದೇ ತರಹ ಜ್ಞಾನ ಅಂದ್ರೆ ಊಹಾತ್ಮಕ ಚಿಂತನೆಗಳು.
ಆ ಚಿಂತನೆಗಳು ಕೂಡ ಅದನ್ನು ಕೂಡ ಭಗವಂತನಿಗೆ ನಾವು ಮಾಡಿದ್ರೆ ಅದು ಜ್ಞಾನ ಯೋಗ ಆಗತ್ತೆ. ಸೊ ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಅಂತ ಇದೆ. ಆದರೆ ಈ ಜ್ಞಾನ ಕರ್ಮಿ ಜ್ಞಾನಿ ಅವರು ಭಕ್ತಿಗೆ ಬರದೆ ಅವರು ಕೃಷ್ಣ ಪ್ರಜ್ಞೆ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾವು ಅಂದ್ರೆ ಕರ್ಮಿ ಜ್ಞಾನಿಗಳು ಭಕ್ತಿಗೆ ಬರೋದನ್ನ ರನ್ವೇ ಅಂತ ಹೇಳಿ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ರನ್ವೇ ಅಂದ್ರೆ ವಿಮಾನ ಒಂದು ಹಾರಬೇಕು ಅಂತಂದ್ರೆ ಅದು ರನ್ವೇನಲ್ಲಿ ಓಡಬೇಕು ಮೊದಲು, ಆಮೇಲೆ ಅದು ಮೇಲೆ ಹಾರ್ತದೆ ಒಮ್ಮೆಗೆ. ಸೊ ಮೇಲೆ ಹಾರುವುದು ಅದು ಭಕ್ತಿ ಬರುವುದು. ಅಂದ್ರೆ ರನ್ವೇ ಅಂತಂದ್ರೆ ಅಲ್ಲಿ ಕರ್ಮ ಮತ್ತು ಜ್ಞಾನಿ ಹೋಗಿ ಭಕ್ತಿಯ ನೆಲೆಗೆ ಬರ್ತಕ್ಕಂಥದ್ದು. ಸೊ ಇದು ರಸ್ತೆ ಮೇಲೆ ವಿಮಾನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ರನ್ವೇಗೆ ಬರಬೇಕು, ಆಮೇಲೆ ಆಕ್ಸಿಲರೇಟ್ ಆಗಿ ಮೇಲೆ ಹಾರಬೇಕು. ಅದೇ ತರಹ ಇದು ಅಂದ್ರೆ ಹಂತ ಹಂತದಲ್ಲಿ ಭಕ್ತಿಗೆ ಬರೋದು ಅಂದ್ರೆ ಕರ್ಮಯೋಗ, ಜ್ಞಾನ ಯೋಗ. ಅವರು ಭಕ್ತಿಯ ನೆಲೆಗೆ ಬಂದು ಭಕ್ತನೊಬ್ಬನ ಅಂದ್ರೆ ಶುದ್ಧ ಭಕ್ತನೊಬ್ಬನ ಸಹವಾಸದಿಂದ ಆ ಭಕ್ತಿ ಸೇವೆಯನ್ನ ಅಂದ್ರೆ ಅವರು ಪಡ್ಕೊಂಡ್ರೆ, ಸಾಧು ಸಂಘ ಮಾಡಿದ್ರೆ ಅವರಿಗೆ ಭಕ್ತಿಗೆ ಬರ್ಲಿಕ್ಕಾಗತ್ತೆ. ಆದ್ರೆ ನೇರವಾಗಿ ಈ ಭಕ್ತಿ ಸೇವೆ ಮಾಡೋರಿಗೂ ಅವರು ಕರ್ಮ ಮತ್ತು ಜ್ಞಾನಗಳ ಅದನ್ನು ಕೂಡ ಮಾಡೋದು ಬೇಕಾಗ್ಲೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕರ್ಮ ಜ್ಞಾನ ಇವು ಭಕ್ತಿಯ ಮೇಲೆ ಡಿಪೆಂಡ್ ಆಗಿದೆ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ. ಆದರೆ ಭಕ್ತಿ ಹೇಳ್ತಕ್ಕಂಥದ್ದು ಕರ್ಮ ಜ್ಞಾನಗಳಿಗೆ ಡಿಪೆಂಡ್ ಆಗಿಲ್ಲ. ಸೊ ಹಾಗಾಗಿ ಭಕ್ತಿ ಹೇಳುದು ಇಂಡಿಪೆಂಡೆಂಟ್ ಭಕ್ತಿ ಸೇವೆ. ಸೊ ಮತ್ತು ಭಕ್ತಿ ಸೇವೆಯನ್ನು ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಬೇಗ ಮುಂದುವರ್ಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಇದು ಕರ್ಮ ಜ್ಞಾನ ಹೇಳೋದು ಅನೇಕ ಜನ್ಮಗಳು ಬರುತ್ತೆ. ಬಹುನಾಂ ಜನ್ಮನಾಮ್ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸಮಹಾತ್ಮಾಸು ದುರ್ಲಭ. ಸೊ ಹಾಗಾಗಿ ಜ್ಞಾನ ಮಾರ್ಗದಲ್ಲಿ ಹೋದ್ರೆ ತುಂಬಾ ಅನೇಕ ಅನೇಕ ಜನ್ಮಗಳೇ ಹಿಡಿಬಹುದು. ಆದರೆ ಭಕ್ತಿಯನ್ನು ಒಂದೇ ಜನ್ಮದಲ್ಲಿ ಕೂಡ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಶುದ್ಧ ಭಕ್ತ ಸೇವೆಯು ಕರ್ಮ ಮತ್ತು ಜ್ಞಾನಗಳ ಮಾರ್ಗಗಳ ಒಂದು ತೃಣ ಮಾತ್ರವನ್ನು ಕೂಡ ಒಳಗೊಂಡಿಲ್ಲ. ಸೊ ಅಲ್ಲಿ ಶುದ್ಧ ಭಕ್ತಿ ಸೇವೆ ಅಂದ್ರೆ ಏನು? ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣ ಅನುಶೀಲನಂ ಭಕ್ತಿ ರುಚ್ಯತೆ. ಸೊ ಉತ್ತಮ ಭಕ್ತಿ ಮಾಡ್ಬೇಕು ಅಂದ್ರೆ ಅದು ಕರ್ಮ ಮತ್ತು ಜ್ಞಾನ ಅದು ಗೊಡವೆಗೆ ಹೋಗ್ಬೇಕಾಗಿಲ್ಲ. ಆದ್ರೆ ಕರ್ಮ ಶೂನ್ಯ ಅಲ್ಲ. ನಾವು ಅಂದ್ರೆ ಭಕ್ತಿಗೆ ಬೇಕಾದ ಕರ್ಮವನ್ನು ಮಾಡೋದು ಮತ್ತು ಭಕ್ತಿಗೆ ಬೇಕಾದ ಜ್ಞಾನವನ್ನು ಪಡ್ಕೊಳ್ಳೋದು. ಸೊ ಭಕ್ತಿಗೆ ಯಾವುದು ಸಹಾಯ ಆಗುವುದಿಲ್ಲ ಅದನ್ನ ಮಾಡಬಾರದು, ಆ ಕರ್ಮವನ್ನು ಮಾಡಬಾರದು. ಭಕ್ತಿಗೆ ಯಾವ ಸಹಾಯ ಮಾಡೋದಿಲ್ಲ ಆ ಜ್ಞಾನವನ್ನ ಮಾಡಬಾರ್ದು, ಆ ಜ್ಞಾನವನ್ನ ಪಡ್ಕೊಳ್ಬಾರ್ದು. ಅಂದ್ರೆ ನಿರಾಕಾರ ಜ್ಞಾನ, ಕಾಮ್ಯ ಕರ್ಮ ಇವುಗಳು ಬೇಕಾಗಿಲ್ಲ ಭಕ್ತಿಗೆ. ಅಡ್ಡಿ ಕಾಮ್ಯ ಕರ್ಮ ಮತ್ತೆ ನಿರಾಕಾರ ಜ್ಞಾನ. ಆದರೆ ಅಕರ್ಮ ಮಾಡೋದು ಅದು ಭಗವಂತನ ಸೇವೆ ಮಾಡಿದ್ರೆ ಆ ಕರ್ಮ ಭಗವಂತನ ಭಕ್ತಿ ಸೇವೆಗೆ ಅನುಕೂಲ. ಸೊ ಇದನ್ನ ನಾವು ಕೂಡ ನೋಡಿದ್ದೇವೆ. ಸೊ ಅದರಿಂದ ಶುದ್ಧ ಭಕ್ತಿ ಮಾಡ್ಬೇಕು ಅಂದ್ರೆ ನಿರಾಕಾರ ಜ್ಞಾನವಾಗಲಿ ಕರ್ಮಕಾಂಡೀಯ ಕಾಮ್ಯ ಕರ್ಮಗಳಾಗ್ಲಿ ಇರಬಾರ್ದು, ಲವಲೇಶವೂ ಇರಬಾರ್ದು, ಸ್ವಲ್ಪನೂ ಕೂಡ ಇರಬಾರ್ದು. ಇಲ್ಲಿ ಶ್ರೀಮದ್ ಭಾಗವತದ 11ನೇ ಸ್ಕಂದದಿಂದ 21ನೇ ಅಧ್ಯಾಯ ಶ್ಲೋಕ 2 ಅದರ ಪುರಾವೆ. ಹನ್ನೊಂದನೇ ಸ್ಕಂದದ 21ನೇ ಅಧ್ಯಾಯ ಶ್ಲೋಕ 2. ಅಲ್ಲಿ ಏನ್ ಹೇಳ್ತಾರೆ ನೋಡೋಣ. ಸ್ವೇ ಸ್ವೇ ಅಧಿಕಾರೇ ಯಾ ನಿಷ್ಠಾ ಸ ಗುಣ ಪರಿಕೀರ್ತಿತಃ ವಿಪರ್ಯಸ್ತು ದೋಷಃ ಸ್ಯಾದು ಭಯೋ ಏಷ ನಿಶ್ಚಯ. ಅಂದ್ರೆ ಇಲ್ಲಿ ವ್ಯಕ್ತಿ ಏನ್ ಹೇಳ್ತಾನೆ, ಇಲ್ಲಿ ಕೃಷ್ಣ ಉದ್ಧವನಿಗೆ ಏನ್ ಹೇಳ್ತಾನೆ, ಗುಣ ಅವಗುಣಗಳ ನಡುವಿನ ವ್ಯತ್ಯಾಸವನ್ನು ಹೀಗೆ ಸೂಚಿಸಬಹುದು. ಭಕ್ತಿ ಸೇವಾ ಮಾರ್ಗದಲ್ಲಿ ಈಗಾಗಲೇ ಉನ್ನತಿ ಗಳಿಸಿದವರು ಮತ್ತೆ ಕಾಮ್ಯ ಕರ್ಮಗಳ ಅಥವಾ ದಾರ್ಶನಿಕ ಕಲ್ಪನೆಗಳ ನೆಲೆಗೆ ಹಿಂತಿರುಗುವುದಿಲ್ಲ. ಆಚಾರ್ಯರು ಮತ್ತು ಪ್ರಮಾಣಭೂತರು ನೀಡಿರುವ ನಿಯಂತ್ರಕ ತತ್ವಗಳ ರೀತ್ಯ ಭಕ್ತಿ ಸೇವೆಯಲ್ಲಿ ನೆಲೆಯೂರಿ ನಿಂತವರಿಗೆ ಅದೇ ಅರ್ಹತೆ.
ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಭಕ್ತಿ ಸೇವೆಗೆ ಈಗಾಗಲೇ ಬಂದಿರ್ತಾರೆ ಮತ್ತು ಅಲ್ಲಿ ಉನ್ನತ ಭಕ್ತಿ ಸೇವೆಯ ಅಲ್ಲಿ ಉನ್ನತಿ ಗಳಿಸಿರ್ತಾರೆ, ಮುಂದುವರೆದಿರ್ತಾರೆ, ಅವರು ಯಾವತ್ತೂ ಕಾಮ್ಯಕರ್ಮ ಮಾಡಕ್ ಬರಲ್ಲ. ಅವ್ರು ಯಾವತ್ತೂ ದಾರ್ಶನಿಕ ಕಲ್ಪನೆಗೆ ಹೋಗುವುದಿಲ್ಲ, ಅಂದ್ರೆ ಪತನ ಹೊಂದುವುದಿಲ್ಲ. ಅವರು ಆತರ ಅವ್ರು ತುಂಬಾ ಅಡ್ವಾನ್ಸ್ ಆಗಿದ್ದಾರೆ ಡಿವೋಟೀಸ್. ಅಂತವರು ಆಚಾರ್ಯರು ಹೇಳಿದ್ದಾರೆ, ಮತ್ತೆ ಶಾಸ್ತ್ರಗಳಲ್ಲಿ ಹೇಳಿದ ನಿಯಂತ್ರಕ ತತ್ವಗಳನ್ನ ಅವರು ಭಕ್ತಿ ಸೇವೆಯಲ್ಲಿ ನಿಯಂತ್ರಕ ತತ್ವಗಳನ್ನ ಆಚರಿಸಿ ಭಕ್ತಿ ಸೇವೆಯಲ್ಲಿ ನೆಲೆಯೂರ್ತಾರೆ. ಇಲ್ಲಿ ನಾವು ಏನ್ ತಿಳ್ಕೊಬೇಕು ಅಂತಂದ್ರೆ, ಇಲ್ಲಿ ಆಧ್ಯಾತ್ಮಿಕ ಮಾರ್ಗ ಹೇಗೆ ಪ್ರಾರಂಭ ಆಗತ್ತೆ ಮತ್ತು ಆಧ್ಯಾತ್ಮಿಕದಲ್ಲಿ ಮುಂದುವರಿಯುವುದು ಹೇಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಮೊದಲು ನಮಗೆ ಆಧ್ಯಾತ್ಮಿಕಕ್ಕೆ ಹೇಗೆ ಪ್ರಾರಂಭ ಆಗತ್ತೆ ಅಂದ್ರೆ, ಮೊದಲು ಫಲಾಪೇಕ್ಷೆ ಮಾಡದೆ ಅಂದ್ರೆ ಕರ್ಮವನ್ನು ಮಾಡುವುದು, ಫಲಾಪೇಕ್ಷೆ ಇಲ್ಲದ ಕರ್ಮಗಳನ್ನು ಮಾಡುವುದು. ಇದು ಇಲ್ಲಿಂದ ಇದು ಭಕ್ತಿ ಮಾರ್ಗ ಶುರುವಾಗತ್ತೆ. ಆಮೇಲೆ ಭಕ್ತಿ ಮಾರ್ಗದಲ್ಲಿ ಹೇಗೆ ಮುಂದುವರಿಯುವುದು ಅಂದ್ರೆ, ಇಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನ ಅಂದ್ರೆ ಈ ಕಾಮ್ಯ ಕರ್ಮಗಳನ್ನ ಬಿಟ್ಟು, ಅಂದ್ರೆ ಫಲಪ್ರದ ಚಟುವಟಿಕೆಗಳನ್ನ ಬಿಟ್ಟು ಬೇರೆ ಅಂದ್ರೆ ಕೆಲಸ, ಭಗವಂತನ ಸಲುವಾಗಿ ಕೆಲಸ ಮಾಡೋದು, ಅಲ್ಲಿಂದ ಪ್ರಾರಂಭವಾದದ್ದ ಈ ಭಕ್ತಿ ಮಾರ್ಗ ಕ್ರಮೇಣವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಕ್ಕೆ ಬರ್ತದೆ. ಅಂದ್ರೆ ನಾವು ಏನು ಶಾಸ್ತ್ರಗಳಿಂದ ಅಂತ ಮತ್ತೆ ಗುರುವಿನಿಂದ ಕೇಳಿ ತಿಳ್ಕೊಂಡಿದ್ದೇವೆ, ಆ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಎರಡನೇ ಸ್ಟೆಪ್. ಇದು ಒಂದು ರೀತಿಯ ಕೃಷ್ಣ ಪ್ರಜ್ಞೆ ನೈಜವಾಗಿ ಬೆಳೆಯುತ್ತೆ ಈ ರೀತಿಯಾಗಿ. ಆಮೇಲೆ ಇದರಿಂದ ನಮಗೇನ್ ತಿಳುವಳಿಕೆ ಬರುತ್ತೆ ಅಂದ್ರೆ, ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ತಿಳುವಳಿಕೆ ಬರುತ್ತೆ. ಸಾಮಾನ್ಯ ಜನ ಏನ್ ತಿಳ್ಕೊಂಡಿರ್ತಾರೆ, ದೇಹವೇ ತಾನು ಅಂತ ತಿಳ್ಕೊಂಡು ಐಹಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿರುತ್ತಾರೆ, ಕಾಮ್ಯ ಕರ್ಮವನ್ನು ಮಾಡ್ತಾರೆ. ಸೊ ಹಾಗಾಗಿ ಅದು ಕರ್ಮ ಆಗತ್ತೆ. ಆದರೆ ಅದೇ ಕರ್ಮವನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದು ಕರ್ಮ ಯೋಗ ಆಗುತ್ತದೆ. ಸೊ ಆದ್ದರಿಂದ ವ್ಯಕ್ತಿ ಏನಾಗ್ತಾನೆ, ನಿಧಾನವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಆ ದೇಹ ಭಾವನೆ ಬಿಟ್ಟು ಹೋಗುತ್ತೆ. ದೇಹಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ನಾನು ದೇಹ ಅಂತ ತಿಳ್ಕೊಂಡು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ನಾವು ಕೃಷ್ಣ ಪ್ರಜ್ಞೆ ಬರೋದಕ್ಕಿಂತ ಮುಂಚೆ, ಅಥವಾ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಅವರು ದೇಹ ತಾನೇ ದೇಹವೇ ತಾವಂತ ತಿಳ್ಕೊಂಡಿರ್ತಾರ ಅಲ್ವಾ? ಹೌದು ಮಾತಾಜಿ. ಆ ದೇಹದ ಸಲುವಾಗಿ ಕಾಮ್ಯ ಕರ್ಮಗಳನ್ನು ಮಾಡ್ತಾರೆ ಅಲ್ವಾ? ಹೌದು ಮಾತಾಜಿ. ಈಗ ಏನಾಗುತ್ತೆ, ಕೃಷ್ಣ ಪ್ರಜ್ಞೆಗೆ ಬಂದ ಕೂಡ್ಲೆ ಏನಾಗುತ್ತೆ ಅಂದ್ರೆ, ಒಂದು ಮೊಟ್ಟ ಮೊದಲು ಆ ಕಾಮ್ಯ ಕರ್ಮಗಳನ್ನು ಮಾಡೋದನ್ನ ಅದು ಬಿಟ್ಟು ಬಿಡುತ್ತೆ. ಫಲಾಪೇಕ್ಷೆ ಕೆಲಸವನ್ನ ಬಿಡುವುದು, ಮತ್ತೆ ಯಾರಿಗೆ ಕೆಲಸ ಮಾಡೋದು? ಕೃಷ್ಣನ ಸಲುವಾಗಿ ಕೆಲಸ ಮಾಡೋದು. ಸೊ ಅದೇ ನಾವು ಫಲಾಪೇಕ್ಷೆ ಕೆಲಸ ಮಾಡಿದ್ದನ್ನ ಅದನ್ನ ಭಗವಂತನಿಗೆ ಆ ಫಲವನ್ನು ಅರ್ಪಿಸಿದ್ರೆ ಅದು ಕರ್ಮಯೋಗ ಆಗತ್ತೆ. ಸೊ ಈ ರೀತಿ ಕರ್ಮಯೋಗ ಮಾಡೋದ್ರಿಂದ ವ್ಯಕ್ತಿ ಏನ್ ತಿಳಿತಾನೆ, ತಾನು ದೇಹ ಅಲ್ಲ, ದೇಹ ಭಾವನೆ ಬಿಡುತ್ತಾನೆ. ಮೊಟ್ಟ ಮೊದಲು ನಾವು ದೇಹ ಭಾವನೆಯನ್ನ ಬಿಡಬೇಕು. ಸೊ ಈ ದೇಹ ಭಾವನೆಯನ್ನ ಬಿಟ್ಟ ಮೇಲೆ ಆಮೇಲೆ ದೊರಕಿರ್ತಕ್ಕಂತ ಆಧ್ಯಾತ್ಮ ಜ್ಞಾನವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಅದು ಎರಡನೇ. ಇದು ಸಾಕ್ಷಾತ್ಕಾರ ಮಾಡೋದು ಅಂದ್ರೆ ಏನು? ಹರೇ ಕೃಷ್ಣ. ಸಾಕ್ಷಾತ್ಕಾರ ಮಾಡೋದು ಅಂದ್ರೆ ಏನು? ಹರೇ ಕೃಷ್ಣ. ಸಾಕ್ಷಾತ್ಕಾರ ಮಾಡೋದು ಅಂದ್ರೆ ನಾವು ಅಂದ್ರೆ ಪಡೆದ ಜ್ಞಾನವನ್ನ ಅದನ್ನ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಅಳವಡಿಸ್ಬೇಕು, ಅದು ಸಾಕ್ಷಾತ್ಕಾರ. ಸೊ ಈ ರೀತಿ ಮಾಡ್ಕೊಂಡಾಗ ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತೆ ಮುಂದುವರಿಯುತ್ತಾರೆ. ಈಗ ಸಾಕ್ಷಾತ್ಕಾರ ಮಾಡಿ ನಮ್ಗೆ 16 ಸುತ್ತು ಜಪ ಮಾಡಬೇಕು ಅಂತ ನಾವು ತಿಳಿದಿದೆ, ಅದು ಒಳ್ಳೇದು, ನಮ್ಗೆ ಕೃಷ್ಣನ ಜೊತೆ ಸಂಪರ್ಕ ಬೆಳೆಸ್ಕೊಡ್ತದೆ. ಆದ್ರೆ ಅದನ್ನ ನಾವು ಪ್ರಾಕ್ಟಿಕಲಿ ಮಾಡಬೇಕು, ಅದು ಸಾಕ್ಷಾತ್ಕಾರ. ಹೀಗೆ ಪ್ರತಿಯೊಂದು ಕೂಡ ಎಲ್ಲ ಕೃಷ್ಣ ತತ್ವಗಳನ್ನ ನಾವು ಜೀವನದಲ್ಲಿ ಅಳವಡಿಸುವುದು, ಸೊ ಅದು ಸಾಕ್ಷಾತ್ಕಾರ. ಸೊ ಆಮೇಲೆ ಇನ್ನು ಮುಂದುವರಿದಾಗ ಏನಾಗತ್ತೆ ಅಂತಂದ್ರೆ, ಆಮೇಲೆ ಈ ಭಗವಂತ ನಮಗೆ ಬದ್ಧ ಜೀವನವನ್ನು ಕೊಡ್ತಾನೆ, ಮತ್ತೆ ಆ ಒಂದು ಆಧ್ಯಾತ್ಮಿಕ ಜೀವನವನ್ನು ಅವನೇ ಕೊಡ್ತಾನೆ. ಇದು ತಿಳುವಳಿಕೆ ಬರುತ್ತೆ. ಹೇಗೆ ಬದ್ಧ ಜೀವನ ಕೊಡ್ತಾನೆ? ಈಗ ನಾವು ಕಾಮ್ಯ ಕರ್ಮ ಮಾಡಿದ್ರೆ ನಮ್ಮ ಬದ್ಧ ಜೀವನ ಬರುತ್ತೆ. ಹೀಗೆ ಆಮೇಲೆ ಈ ಕರ್ಮ ಯೋಗವನ್ನು ನಾವು ಮಾಡಿದ್ರೆ ಆಧ್ಯಾತ್ಮ ಜೀವನ ನಮಗೆ ಸಿಗುತ್ತೆ. ಸೊ ಇದು ನಮಗೆ ಅರ್ಥ ಆಗತ್ತೆ. ಇದಾದ ಮೇಲೆ ನಿಧಾನವಾಗಿ ವ್ಯಕ್ತಿಗೆ ತಾನು ಭಗವಂತನ ಸೇವಕ ಅಂತ ತಿಳಿತದೆ. ಸೊ ಭಗವಂತನ ಸೇವಕ ಅಂತ ತಿಳಿದ ಮೇಲೆ ಅವನು ಜೀವರ ಸ್ವರೂಪ ಕೃಷ್ಣನ ನಿತ್ಯದಾಸ ಅಂತ ತಿಳ್ಕೊಂಡು ಕೃಷ್ಣನ ಸೇವೆಯಲ್ಲಿ ತೊಡಗ್ತಾರೆ.
ಸೊ ಆ ಸೇವೆಯಲ್ಲಿ ತೊಡಗಿ ಪ್ರೇಮದ ಹಂತಕ್ಕೆ ಬಂದರೆ ಆಗ ಐಹಿಕ ಜೀವನ ಮುಗಿಯುತ್ತೆ. ಸೊ ಹೀಗೆ ನಿಧಾನವಾಗಿ ಆಧ್ಯಾತ್ಮದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವುದು. ಅದನ್ನೇ ಇಲ್ಲಿ ಕೃಷ್ಣನಿಗೆ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಉನ್ನತಿಗೊಳಿಸಿದಾಗ ಅವರು ಕಾಮ್ಯ ಕರ್ಮ ಮಾಡೋದಿಲ್ಲ, ದಾರ್ಶನಿಕ ಕಲ್ಪನೆ ಮಾಡೋದಿಲ್ಲ. ಸೊ ಅದು ಅವ್ರು ಏನ್ ಮಾಡ್ತಾರೆ, ನಿಯಂತ್ರಕ ತತ್ವಗಳಲ್ಲಿ ಅವರು ಪಾಲನೆ ಮಾಡ್ತಾರೆ, ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಾಗತ್ತೆ ಜೀವೇರ ಸ್ವರೂಪಾಯ ಕೃಷ್ಣೇರ ನಿತ್ಯ ದಾಸ ಅಂತ ಗೊತ್ತಾಗತ್ತೆ. ಈಗ ನಾವು ಇದೇ ಹೇಳಿಕೆಗೆ ಶ್ರೀಮದ್ ಭಾಗವತದ ಇದು ನಿನ್ನೆ ಇಲ್ಲಿವರೆಗೆ ಆಗಿದೆ ಕಾಣುತ್ತೆ. ಇಲ್ಲ, ಹರೇ ಕೃಷ್ಣ. ಮೊನ್ನೆ ಕ್ಲಾಸಲ್ಲಿ ಇಲ್ಲಿವರೆಗೆ ಆಗಿತ್ತಲ್ವಾ 5ನೇ ಅಧ್ಯಾಯದಲ್ಲಿ? ಆಗಿಲ್ಲ, ಶುರು ಮಾಡ್ಬೇಕಾಯ್ತು. ಇದನ್ನ ಶುರು ಮಾಡ್ಬೇಕಲ್ವಾ? ಭಕ್ತಿ ಸೇವೆ ಪವಿತ್ರತೆ 54 ಪೇಜ್ ವರ್ಗೂ ಮಾಡಿರ್ಬೇಕು ಮಾತಾಜಿ. ಅದೇ ಇಲ್ಲಿವರೆಗೆ ಮಾಡಿದ್ದಾರೆ. ಆಯ್ತು ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಸೊ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ನೋಡೋಣ. ಅಲ್ಲಿ ಏನ್ ಹೇಳಿದ್ದಾರೆ, 5ನೇ ಅಧ್ಯಾಯ ಶ್ಲೋಕ 17ರಲ್ಲಿ ಏನ್ ಹೇಳಿದ್ದಾರೆ, ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ ಭಜನ್ನಪ ಕ್ವೋ ಅತಪತೆ ತತೋ ಯದಿ ಯತ್ರ ಕ್ವಾ ವಾ ಅಭದ್ರಂ ಅಭೂತ್ ಅಮುಷ್ಯ ಕಿಂ ಕೋ ವಾ ಆರ್ತ ಆಪ್ತೋ ಅಭಜತಾಂ ಸ್ವಧರ್ಮತಃ. ಅಂದ್ರೆ ಇಲ್ಲಿ ನಾರದ ಮುನಿಗಳು ವ್ಯಾಸರಿಗೆ ಹೇಳ್ತಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಒಮ್ಮೆ ವ್ಯಕ್ತಿ ಇಲ್ಲಿ ಅವನು ಜೀವಿಕಾವೃತ್ತಿ ಪಾಲನೆಯಲ್ಲಿ ತಪ್ಪಿ ನಡೆದರೂ ಕೃಷ್ಣನ ಪಾದ ಕಮಲಗಳನ್ನು ಆಶ್ರಯ ಪಡೆದರೆ ಅವನ ತಪ್ಪಿತಸ್ಥನಾಗೋದಿಲ್ಲ. ಎಲ್ಲಾ ಸಂದರ್ಭಗಳಲ್ಲಿ ಅವನ ಸ್ಥಾನ ಭದ್ರವಾಗಿರುತ್ತೆ. ಯಾವುದೋ ದುಸ್ಸಂಗದ ಕಾರಣ ಅವನು ಭಕ್ತಿ ಸೇವೆಯಿಂದ ಪತಿತನಾದಾಗ ಅಥವಾ ಭಕ್ತಿ ಸೇವೆ ಇಡೀ ಮಾರ್ಗವನ್ನು ಕ್ರಮಿಸದೆ ಅಕಾಲಿಕ ಮರಣಕ್ಕೀಡಾದಾಗ ಅವನು ಕಳೆದುಕೊಂಡದ್ದು ಎಂಬುದು ಏನೂ ಇರುವುದಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬನು ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ದಾನೆ, ಅವನು ಪತಿತನಾದ್ರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಪೂರ್ತಿ ಕೃಷ್ಣ ಪ್ರಜ್ಞೆಯನ್ನು ಮಾಡದೆ, ಪರಿಪೂರ್ಣ ಭಕ್ತಿ ಸೇವೆಯನ್ನು ಮಾಡದೆ ಅಕಾಲಿಕವಾಗಿ ಅವನ ಮರಣ ಹೊಂದಿದ್ರು ಅಲ್ಲಿ ಕಳೆದು ಹೋಗುವುದು ಏನೂ ಇರುವುದಿಲ್ಲ. ಭಕ್ತಿ ಸೇವೆ ಕೃಷ್ಣ ಪ್ರಜ್ಞೆಯಲ್ಲಿ ನಷ್ಟ ಅಥವಾ ಲಾಸ್ ಹೇಳುದು ಏನೂ ಇಲ್ಲ. ಸೊ ಅಂದ್ರೆ ಕೃಷ್ಣ ಪ್ರಜ್ಞೆ ಅದು ಮುಂದುವರ್ಕೊಂಡು ಹೋಗುತ್ತೆ. ಸೊ ಒಂದು ದೇಹ ಅಂತ್ಯವಾದಾಗ್ಲೂ ಕೂಡ ಮುಂದಿನ ದೇಹಕ್ಕೆ ಹೋಗುತ್ತೆ. ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳಿದ್ದಾರೆ. ಸೊ ಮುಂದೆ ಭಗವಂತ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿದ್ದವರಿಗೆ ಭಕ್ತಿ ಸೇವೆ ಮುಂದುವರಿಸಲಿಕ್ಕಾಗಿ ಅನುಕೂಲ ಮಾಡ್ಲಿಕ್ಕಾಗಿ ಭಗವಂತ ಅಂದ್ರೆ ಒಂದೊಬ್ಬ ಬ್ರಾಹ್ಮಣರ ಮನೆಯಲ್ಲಿ ಮತ್ತು ಶ್ರೀಮಂತ ವೈಶ್ಯ ಕುಟುಂಬದಲ್ಲಿ ಹುಟ್ಟಲಿಕ್ಕೆ ಅವಕಾಶ ಕೊಡ್ತಾನೆ. ಸೊ ಅದರಿಂದ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಳೆದುಕೊಳ್ಳೋದು ಏನೂ ಇಲ್ಲ. ಅದೇ ಕೃಷ್ಣ ಪ್ರಜ್ಞೆಯನ್ನ ಮಾಡದೆ ಬರೀ ವರ್ಣಾಶ್ರಮಗಳ ಪ್ರಕಾರ ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಆ ವ್ಯಕ್ತಿ ಮಾನವ ಜನ್ಮದ ನಿಜವಾದ ಲಾಭವನ್ನು ಖಂಡಿತ ಪಡೆಯುವುದಿಲ್ಲ. ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆ ಇದ್ದವರಿಗೆ, ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆ ಮಾಡಿದವರಿಗೆ ಏನೂ ಲಾಸ್ ಇಲ್ಲ. ಪೂರ್ಣ ಮಾಡದೇ ಇದ್ರೂ ಕೂಡ ಮುಂದಿನ ಜನ್ಮದಲ್ಲಿ ಅದು ಮುಂದುವರ್ಕೊಂಡು ಹೋಗುತ್ತೆ. ಅದೇ ಕೃಷ್ಣ ಪ್ರಜ್ಞೆ ಇಲ್ಲದೆ ಅವರು ತಮ್ಮ ಜೀವನದಲ್ಲಿ ಯಾವುದೇ ವೃತ್ತಿ ಮಾಡಿದ್ರು ಕೂಡ, ಬ್ರಾಹ್ಮಣ ವೈಶ್ಯ ಶೂದ್ರ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಥವಾ ಯಾವುದೇ ಆಶ್ರಮದಲ್ಲಿ ಅವರು ಇದ್ರೂ ಕೂಡ, ಅಂದ್ರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಕೃಷ್ಣ ಪ್ರಜ್ಞೆ ಇಲ್ಲದೆ ಇದ್ರೂ ಕೂಡ ಅವರ ವೃತ್ತಿಯನ್ನು ವರ್ಣಾಶ್ರಮದ ಪ್ರಕಾರ ಮಾಡಿದ್ರು ಕೂಡ ಅವರಿಗೆ ಏನೂ ಲಾಭ ಇಲ್ಲ. ಯಾಕೆ ಲಾಭ ಇಲ್ಲ ಅಂದ್ರೆ ಅಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ಅಂತಹ ಜೀವಿಕ ವೃತ್ತಿ ಮಾಡ್ಕೊಂಡು ಅವರಿಗೆ ಏನು ಪ್ರಯೋಜನ ಇಲ್ಲ. ಮತ್ತೆ ಅವರಿಗೆ ಐಹಿಕ ದೇಹಗಳೇ ಸಿಕ್ಕುತ್ತೆ. ಸೊ ಈ ಮಾನವ ಜೀವನವನ್ನ ಅವರು ದಾಟಿ ಅಂದ್ರೆ ಐಹಿಕ ಪ್ರಪಂಚದಿಂದ ಬಿಡುಗಡೆ ಪಡೆದುಕೊಂಡು ಭಗವಂತನ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ಸೊ ಹಾಗೇನಾಗುತ್ತೆ, ನಾವು ನಮ್ಮ ಈ ಮಾನವ ಜೀವನವನ್ನ ವ್ಯರ್ಥ ಮಾಡ್ಕೊಂಡಂಗ ಆಗ್ಬಿಡತ್ತೆ. ಸೊ ಹಾಗಾಗಿ ಇಂದ್ರಿಯ ತುಷ್ಟಿಯನ್ನು ಗುರಿ ಮಾಡಿಕೊಂಡ ಈ ಒಂದು ವರ್ಣಾಶ್ರಮ ಅಲ್ಲಿ ಇದ್ದುಕೊಂಡು ಇಂದ್ರಿಯ ತುಷ್ಟಿಯನ್ನೇ ಗುರಿ ಮಾಡ್ಕೊಂಡ್ರೆ ನಾವು ಐಹಿಕ ಕಲ್ಮಶದಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು 3 ಗುಣಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ
ಯಾರು ಈ 3 ಗುಣಗಳಲ್ಲಿ ಇದ್ಕೊಂಡು ತಮ್ಮ ಒಂದು ಚಟುವಟಿಕೆಯನ್ನ ಕರ್ಮವನ್ನು ಮಾಡ್ತಾರೋ ಮತ್ತೆ ಇಂದ್ರಿಯ ತೃಪ್ತಿಯನ್ನು ಪಡ್ಕೊಳ್ತಾರೋ ಅವರಿಗೆ ಪುನಃ ಹುಟ್ಟು ಸಾವು ಇದ್ದೇ ಇದೆ. ಸೊ ಹಾಗಾಗಿ ಇದನ್ನ ಇಲ್ಲಿ ಏನ್ ಹೇಳ್ತದೆ, ಸ್ವಧರ್ಮ ಮಾಡಿ ಅಲ್ಲಿ ಎಷ್ಟು ಒಳ್ಳೆಯ ರೀತಿಯಿಂದ ಸ್ವಧರ್ಮವನ್ನು ಮಾಡಿದರೂ ಕೂಡ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ, ಅದು ವ್ಯರ್ಥ, ಶ್ರಮ ಅಷ್ಟೇ, ಕೇವಲ ಶ್ರಮ ಅಷ್ಟೇ, ಶ್ರಮ ಏವ ಹಿ ಕೇವಲಂ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆ ಮಾಡಿದರೆ ಸ್ವಲ್ಪವೇ ಮಾಡಿದ್ರು ಕೂಡ ಅದು ಮುಂದೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಸೊ ಅದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದು ತುಂಬಾ ಮುಖ್ಯವಾದದ್ದು. ಆಮೇಲೆ ಭಾಗವತದ 1ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದ ಶ್ಲೋಕ ಇದಾಯಿತು. ಹರೇ ಕೃಷ್ಣ. ಆಮೇಲೆ ಋಷಭದೇವನು ತನ್ನ ಮಕ್ಕಳನ್ನು ಉದ್ದೇಶಿಸಿ ಆಡಿರುವ ಸ್ಪಷ್ಟವಾದ ಮಾತುಗಳು. ಇಲ್ಲಿ ಋಷಭದೇವನ ಮಾತು ಅಂತಂದ್ರೆ, ಋಷಭದೇವ ಅಂದ್ರೆ ಭಗವಾನ್ ಕೃಷ್ಣನ ಅವತಾರವೇ ಋಷಭದೇವ. ಸೊ ಅವನು ಮಕ್ಕಳಿಗೆ ಏನು ಹೇಳ್ತಾನೆ ಅಂತ, ಅವನಿಗೆ 100 ಜನ ಮಕ್ಕಳಿರ್ತಾರೆ ಋಷಭದೇವರಿಗೆ. ಅವ್ರು ಏನ್ ಹೇಳ್ತಾರೆ, ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಭುಜಾಂ ಯೇ ತಪೋ ದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸೌಖ್ಯಂ ತು ಅನಂತಂ. ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಋಷಭದೇವ ಮಕ್ಕಳಿಗೆ ಹೇಳ್ತಾನೆ, ನನ್ನ ಪ್ರೀತಿಯ ಮಕ್ಕಳೇ, ಜಗತ್ತಿನಲ್ಲಿ ಈ ಭೌತಿಕ ದೇಹಧಾರಣೆ ಮಾಡಿದ ಎಲ್ಲ ಜೀವಿಗಳಿಗೂ ಎಲ್ಲಿಯೂ ಕೂಡ ಮಾನವ ಜೀವನ, ಅದನ್ನ ಮಾನವ ದೇಹ ಯಾರು ಪಡಿತಾನೆ ಅವನು ಯಾವ ಹಂದಿ ಅಥವಾ ಈ ನಾಯಿಗಳ ತರ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡಬಾರ್ದು. ಮನುಷ್ಯ ಜನ್ಮ ಸಿಕ್ಕಿದೆ, ಆದ್ರೆ ಮನುಷ್ಯ ಜನ್ಮ ಸಿಕ್ಕಿದಾಗ ನಾವು ಹಂದಿಗಳ ತರ, ನಾಯಿ ತರ ಇಂದ್ರಿಯ ತುಷ್ಟಿಗಾಗಿ ಜೀವನ ಮಾಡಬಾರ್ದು. ಅಂದ್ರೆ ಪ್ರಾಣಿಗಳ ತರ ಜೀವನ ಮಾಡಬಾರ್ದು. ಯಾಕೆಂತಂದ್ರೆ ಈ ಒಂದು ಇಂದ್ರಿಯ ಭೋಗ ಅಥವಾ ಆಹಾರ ನಿದ್ರೆ ಭಯ ಮೈಥುನ ಎಲ್ಲ ಪ್ರಾಣಿಗಳು ಇರುತ್ತೆ, ಮನುಷ್ಯಲ್ಲೂ ಇರುತ್ತೆ. ಆದ್ರೆ ಮನುಷ್ಯ ಜೀವನ ಇರೋದು ಏಕೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯ ಈ ಜೀವನ ಇರ್ತಕ್ಕಂಥದ್ದು ಒಂದು ವ್ಯಕ್ತಿ ಭಕ್ತಿ ಸೇವೆಯ ದಿವ್ಯ ಸ್ಥಾನವನ್ನು ಹೊಂದಲಿಕ್ಕಾಗಿ ಸದಾ ವ್ರತ ತಪಸ್ಸುಗಳಲ್ಲಿ ತೊಡಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ವ್ರತ ತಪಸ್ಸು ಅಂದ್ರೆ ಇಲ್ಲಿ ನಾವು ಮಾಡ್ತಕ್ಕಂತಹ ಹರೇ ಕೃಷ್ಣ ಮಹಾಮಂತ್ರ ಈ ಯುಗಕ್ಕೆ, ಸೊ ಅದು ವ್ರತವಾಗತ್ತೆ, ತಪಸ್ಸಾಗತ್ತೆ ನಮಗೆ. ಸೊ ಅದನ್ನ ನಾವು ಮಾಡ್ಬೇಕು, ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಎಲ್ಲ ಕಲ್ಮಶಗಳು ಹೋಗ್ತವೆ, ಶುದ್ಧವಾಗತ್ತೆ. ಮತ್ತು ಈ ರೀತಿ ಶುದ್ಧೀಕರಣಗೊಂಡಾಗ ಲೌಕಿಕ ಸುಖಕ್ಕೆ ಅತೀತವಾದ ಮತ್ತು ನಿರಂತರವಾಗಿ ಮುಂದುವರಿಯುವ ಶಾಶ್ವತವಾದ ಆನಂದಮಯ ಜೀವನವನ್ನು ಹೊಂದುತ್ತಾರೆ. ಸೊ ಇಲ್ಲಿ ಅವರು ಋಷಭ ದೇವರು ತಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಇದು. ಸೊ ಹಾಗಾಗಿ ನಾವು ಭಕ್ತಿ ಸೇವೆಗೆ ಬಂದು ಆ ಒಂದು ಭಕ್ತಿ ಸೇವೆಯಲ್ಲಿ ನಾವು ನಿಯಂತ್ರಕ ತತ್ವಗಳನ್ನ ಪಾಲಿಸಿ ನಿಯಮ ನಿಷೇಧಗಳನ್ನು ಪಾಲಿಸಿದಾಗ ನಮಗೆ ಈ ಐಕ್ಯದಿಂದ ಬಿಡುಗಡೆ. ಇಲ್ಲ ಅಂದ್ರೆ ನಮಗೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಕಾಮ್ಯ ಕರ್ಮಗಳಲ್ಲಿ ತೊಡಗಿದ ಜನರಿಗೆ ಮೇಲಿಂದ ಮೇಲೆ ಹುಟ್ಟು ಸಾವುಗಳು ಘಟಿಸುತ್ತಲೇ ಇರುತ್ತವೆ. ಯಾಕೆ ಘಟಿಸುತ್ತವೆ ಕಾಮ್ಯ ಕರ್ಮ ಮಾಡಿದವರಿಗೆ? ಹರೇ ಕೃಷ್ಣ, ಯಾಕೆ ಘಟಿಸುತ್ತವೆ ಅಂದ್ರೆ, ಕಾಮ್ಯ ಕರ್ಮಗಳನ್ನು ಮಾಡಿದವರಿಗೆ ಏನಾಗುತ್ತೆ ಅಂದ್ರೆ ನಮ್ಮಿಂದ ಪುಣ್ಯ ಮತ್ತು ಪಾಪ ಎರಡು ಸಂಭವಿಸುತ್ತೆ. ಸೊ ಪುಣ್ಯ ಸಂಪಾದನೆ ಅದನ್ನು ಅನುಭವಿಸ್ಲಿಕ್ಕೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಪುಣ್ಯ ಸಂಪಾದನೆ ಅನುಭವಿಸ್ಲಿಕ್ಕೆ ಮತ್ತೆ ಐಕ ಜನ್ಮ ಪಡ್ಕೊಳ್ಳೇಬೇಕು. ಇನ್ನು ಪಾಪ ಮಾಡಿದ್ರು ಕೂಡ ಮತ್ತೊಂದು ಐಕ ಜನ್ಮ ಪಡ್ಕೊಳ್ಳೇಬೇಕು ಪಾಪ ಮಾಡಿದನ್ನ ಅನುಭವಿಸ್ಲಿಕ್ಕೆ. ಸೊ ಹಾಗಾಗಿ ಹುಟ್ಟು ಸಾವುಗಳು ಘಟಿಸುತ್ತಲೇ ಇರ್ತವೆ. ಆದರೆ ಅಂತವರು ವಾಸುದೇವನಲ್ಲಿ ಪ್ರೇಮ ಭಾವವನ್ನು ಬೆಳೆಸಿಕೊಳ್ಳುವ ತನಕ ಐಕ ಪ್ರಕೃತಿಯ ಗಡುತರ ನಿಯಮಗಳಿಂದ ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಐಕ ಪ್ರಕೃತಿಯ ನಿಯಮ ತುಂಬಾ ಕಠೋರವಾದದ್ದು. ಸೊ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸಾಧ್ಯ? ಮಾಯೆಯಿಂದ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಮಾಯೆಯಿಂದ ಹೇಗೆ ಬಿಡಿಸ್ಕೊಳ್ಳೋದು? ದೈವೀ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಮಾಯೆ ಕೃಷ್ಣನ ಆದೇಶದ ಮೇಲೆ ಕೆಲಸ ಮಾಡ್ತಾಳೆ. ಸೊ ಹಾಗಾಗಿ ಮಾಯೆಯಿಂದ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಬಿಡಿಸ್ಕೊಳ್ಳೋದು ಹೇಗೆ? ಭಗವಂತನ ಪಾದಕ್ಕೆ ಶರಣಾದಾಗ ಮಾಯೆ ಬಿಡ್ತಾಳೆ. ಸೊ ಹಾಗಾಗಿ ಅಲ್ಲಿವರೆಗೆ ವಾಸುದೇವ ಕೃಷ್ಣನಲ್ಲಿ ಪ್ರೇಮ ಭಾವವನ್ನು ಬೆಳೆಸ್ಕೊಳ್ಳೋವರಿಗೆ ನಮಗೆ ಈ ಐಕ ಪ್ರಕೃತಿಯಿಂದ ಬಿಡುಗಡೆ ಇಲ್ಲ. ಸೊ ಆದ್ದರಿಂದ ನಾವು ವರ್ಣಾಶ್ರಮ ಧರ್ಮಗಳನ್ನ ತುಂಬಾ ಗಂಭೀರವಾಗಿ ಆಚರಿಸಿದ್ರೂ ಕೂಡ
ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆ ಮಾಡಿ ಭಗವಂತನ ಪ್ರೇಮ ಬೆಳೆಸ್ಕೊಳ್ಳದೆ ಹೋದ್ರೆ ನಾವು ಮಾನವ ಜನ್ಮವನ್ನು ಬರೀದೇ ಹಾಳು ಮಾಡ್ಕೊಳ್ತಾ ಇದ್ದೇವೆ ಎಂದು ನಾವು ಗ್ರಹಿಸಬೇಕು. ಸೊ ಇದು ಬಹಳ ಮುಖ್ಯವಾದ ವಿಚಾರ. ಇನ್ನು 11ನೇ ಸ್ಕಂದದಲ್ಲಿ 11ನೇ ಅಧ್ಯಾಯದ 32ನೇ ಶ್ಲೋಕ, ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಆಜ್ಞಾಯೈವಂ ಗುಣಾನ್ ದೋಷಾನ್ ಮಯಾದಿಷ್ಟಾನ್ ಅಪಿ ಸ್ವಕಾನ್ ಧರ್ಮಾನ್ ಸಂತ್ಯಜ್ಯ ಯಃ ಸರ್ವಾನ್ ಮಾಂ ಭಜೇತ ಸಾತು ಸತ್ತಮ. ಪ್ರಿಯ ಉದ್ಧವ, ಎಲ್ಲಾ ಜೀವಿಕ ವೃತ್ತಿಗಳನ್ನು ತೊರೆದು ಸಂಪೂರ್ಣ ಶರಣಾಗತಿಯ ಭಾವದಲ್ಲಿ ನನ್ನ ಆಶ್ರಯ ಪಡೆದು ನನ್ನ ಉಪದೇಶಗಳನ್ನು ಅನುಷ್ಠಾನಕ್ಕೆ ತಂದುಕೊಳ್ಳುವ ವ್ಯಕ್ತಿಯು ಪ್ರಥಮ ವರ್ಗದ ಮನುಷ್ಯನೆಂದು ಗಣಿಸಬೇಕು. ಪರೋಪಕಾರ, ಧರ್ಮದೃಷ್ಟಿ, ನೈತಿಕತೆ, ಜನಹಿತ, ರಾಜಕೀಯ ಹಾಗೂ ಸಮಾಜ ಉದ್ಧಾರದ ಕಾರ್ಯಗಳ ಆಕರ್ಷಣೆಯುಳ್ಳ ಜನರು ಲೌಕಿಕ ಲೆಕ್ಕಾಚಾರದಲ್ಲಿ ಒಳ್ಳೆಯವರೆಂದು ಪರಿಗಣನೆಗೆ ಬರುತ್ತಾರೆ. ವ್ಯಕ್ತಿಯು ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಕಾರ್ಯಶೀಲನಾಗಿದ್ದು ಭಕ್ತಿ ಸೇವೆ ಸಲ್ಲಿಸಿದಲ್ಲಿ ಅವನು ಪರೋಪಕಾರ, ಧರ್ಮದೃಷ್ಟಿ, ನೈತಿಕತೆ, ಜನಹಿತ ಹಾಗೂ ಸಮಾಜ ಉದ್ಧಾರ ದೃಷ್ಟಿಯುಳ್ಳ ಜನರಿಗಿಂತ ಎಷ್ಟೋ ಪಾಲು ಮೇಲಿನ ಸ್ಥಾನದಲ್ಲಿರುತ್ತಿದೆ ಎಂದು ಶ್ರೀಮದ್ ಭಾಗವತ ಮತ್ತು ಇತರ ಪ್ರಮಾಣಭೂತ ವೈದಿಕ ಗ್ರಂಥಗಳಿಂದ ತಿಳಿದು ಬರುತ್ತದೆ. ಅಲ್ಲಿ ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕು ಏನಂದ್ರೆ, ಯಾರು ಎಲ್ಲ ತನ್ನ ಈ ಸ್ವಧರ್ಮದ ವೃತ್ತಿ, ಜೀವಿಕಾ ವೃತ್ತಿ, ಜೀವನ ಮಾಡ್ಲಿಕ್ಕೆ, ಐಹಿಕ ಜೀವನ ಮಾಡ್ಲಿಕ್ಕೆ ವೃತ್ತಿಗಳನ್ನ ನಾವೇನು ಮಾಡ್ತಾ ಇರ್ತೇವೆ ಅದನ್ನೆಲ್ಲ ಬಿಟ್ಟು ಸಂಪೂರ್ಣ ಭಗವಂತನಿಗೆ ಶರಣಾದಾಗ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಭಗವಂತ ಹೇಳಿದಾರೆ ಅಂತ ತಿಳ್ಕೊಂಡು ನಾವು ಎಲ್ಲ ಈ ಐಹಿಕ ವೃತ್ತಿಯನ್ನು ಬಿಟ್ಟು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿ ಭಗವಂತನ ಆಶ್ರಯವನ್ನು ಪಡೆದು ಭಗವಂತ ಏನು ಉಪದೇಶ ಮಾಡಿದ್ದಾನೆ, ಭಗವದ್ಗೀತೆ ಭಾಗವತದಲ್ಲೆಲ್ಲ ಭಗವಂತನ ಉಪದೇಶ ಸಿಗ್ತದೆ ನಮಗೆ. ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ, ಅನುಷ್ಠಾನಕ್ಕೆ ತಂದರೆ ಅಂತಹ ವ್ಯಕ್ತಿ ಪ್ರಥಮ ವರ್ಗದ ಮನುಷ್ಯ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಯಾರು ಎಲ್ಲ ಈ ಜೀವನದ ಐಹಿಕ ವೃತ್ತಿಗಳನ್ನು ಬಿಟ್ಟು ಈ ಭಗವಂತನಿಗೆ ಶರಣಾಗಿ ಆ ಭಗವಂತ ಕೃಷ್ಣ ಏನ್ ಹೇಳಿದಾನೆ ಉಪದೇಶ ಅದನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ, ಅಂತವನು ಪ್ರಥಮ ವರ್ಗದ ಮನುಷ್ಯ. ಈಗ ಅದೇ ರೀತಿ ಈಗ ನಮ್ಮ ಸಮಾಜದಲ್ಲಿ ಬೇರೆ ಎಲ್ಲ ಜನರು ಇರ್ತಾರೆ. ಕೆಲವರು ಇನ್ನೊಬ್ಬರಿಗೆ ತುಂಬಾ ಉಪಕಾರ ಮಾಡ್ತಾರೆ ಅಲ್ವಾ, ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಸೋಷಿಯಲ್ ಸರ್ವಿಸ್, ಪರೋಪಕಾರ ಮಾಡ್ತಾರೆ, ಇನ್ನೊಬ್ಬರಿಗೆ ತುಂಬಾ ಉಪಕಾರ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಸರ್ವಿಸ್ ಮಾಡ್ತಾರೆ, ಕೆಲವರು ಅನ್ನದಾನ ಕೊಡ್ತಾರೆ, ಕೆಲವರು ರಕ್ತದಾನ ಕೊಡ್ತಾರೆ, ಆಮೇಲೆ ಕೆಲವರು ಅಂದ್ರೆ ಬಡವರಿಗೆ ತುಂಬಾ ಅಂದ್ರೆ ಬಡಬಗ್ಗರಿಗೆ ಅಂದ್ರೆ ಬಟ್ಟೆ ಬರಿಗಳನ್ನ ಕೊಟ್ಟು ದಾನ ಮಾಡೋದು, ಅವ್ರಿಗೆ ಬೇಕಾಗಿದ್ದೆಲ್ಲ ಸ್ವಲ್ಪ ಹಣಕಾಸಿನ ಸಹಾಯ ಮಾಡೋದು, ಇಂಥ ಪರೋಪಕಾರ ಮಾಡತಕ್ಕಂಥ ಜನ ಬಹಳ ಜನ ಇದ್ದಾರೆ ಅಲ್ವಾ. ಹೌದು ಮಾತಾಜಿ. ಆಮೇಲೆ ಕೆಲವರು ಧಾರ್ಮಿಕ ದೃಷ್ಟಿಯಿಂದ ತುಂಬಾ ಧರ್ಮಿಷ್ಠರಾಗಿ ಜೀವನ ಮಾಡ್ತಾರೆ ಅಲ್ವಾ. ಕೆಲವರು ಮಾರಲ್ ಅಂದ್ರೆ ತಪ್ಪು ಮಾಡುವುದಿಲ್ಲ, ಮಾರಲ್ ಸೋಷಿಯಲ್ ಅಂದ್ರೆ ನೈತಿಕವಾಗಿ ಜೀವನ ಮಾಡ್ತಾರೆ, ನೈತಿಕತೆ ಇರುತ್ತೆ. ಕೆಲವರು ರಾಜಕೀಯ ಉದ್ಧಾರ ಮಾಡ್ತಾರೆ ಅಲ್ವಾ, ರಾಜಕೀಯ ನೇತಾರರು ಸಮಾಜದ ಉದ್ಧಾರ ಕಾರ್ಯಗಳನ್ನು ಕೆಲವರು ಮಾಡ್ತಾರೆ, ಸೋಷಿಯಲ್ ಸರ್ವಿಸ್. ಇವೆಲ್ಲ ಜನರು ಇಂಥ ಜನ ನಮ್ಮ ಈ ಲೌಕಿಕದಲ್ಲಿ ಒಳ್ಳೆ ಜನ ಅಂತ ಪರಿಗಣಿಸ್ತೇವೆ ಅಲ್ವಾ ಅವರಿಗೆ. ಹೌದು ನೋಡಿ ಒಳ್ಳೆಯವರು, ಬೇರೆಯವರಿಗೆ ಎಷ್ಟು ಉಪಕಾರ ಮಾಡ್ತಾರೆ ಅಲ್ವಾ. ಹೌದು, ಇವರು ಎಷ್ಟು ಒಳ್ಳೆಯವರು, ಇವರು ಸಮಾಜದ ಉದ್ಧಾರ ಮಾಡಿದ್ದಾರೆ, ಇವರು ಎಷ್ಟು ಒಳ್ಳೆಯವರು, ಇವ್ರು ಜನರಿಗೆ ಎಷ್ಟು ಜನಹಿತ ಕಾರ್ಯಗಳನ್ನ ಮಾಡಿದ್ದಾರೆ ಈ ರಾಜಕೀಯ ನೇತಾರ. ಹೀಗೆಲ್ಲ ನಾವು ತಿಳ್ಕೊಳ್ತೇವಲ್ವಾ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಭಾಗವತದ ಇಲ್ಲಿ 11ನೇ ಸ್ಕಂದದ 11ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳುವ ಪ್ರಕಾರ ಇವೆಲ್ಲದಕ್ಕಿಂತ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡ್ತಾರೆ ಅವರು ಕೃಷ್ಣ ಪ್ರಜ್ಞಾ ಭಾವನೆಯಲ್ಲಿ
ಭಕ್ತಿ ಸೇವೆ ಸಲ್ಲಿಸಿದಲ್ಲಿ ಅವರು ಈ ಪರೋಪಕಾರ, ಧರ್ಮದೃಷ್ಟಿ, ನೈತಿಕತೆ, ಜನಹಿತ, ಸಮಾಜದ ಉದ್ಧಾರ ಇಂತಹ ಕೆಲಸ ಮಾಡುವ ಜನರಿಗಿಂತ ಎಷ್ಟೋ ಪಾಲು ಮೇಲಿನ ಸ್ಥಾನದಲ್ಲಿ ಇರ್ತಾರೆ. ಇದು ಹೇಗೆ? ಹರೇ ಕೃಷ್ಣ ನೋಡಿ, ಅವರು ಭಕ್ತಿ ಸೇವೆಯಲ್ಲಿ ಇರ್ತಾರೆ. ಎಲ್ಲರಿಗಿಂತ ಎಷ್ಟೋ ಪಾಲು ಮೇಲು. ಭಕ್ತಿ ಸೇವೆಯಲ್ಲಿ ಇರ್ತಾರೆ ಅವರು. ಯಾಕಾಗಿ ಅವರು ಮೇಲು? ಇವರು ಸೇವೆ ಮಾಡ್ತಾ ಇರ್ತಾರೆ, ಜನಸೇವೆ. ಭಕ್ತಿ ಸೇವೆಯಲ್ಲಿ ಇರ್ತಾರೆ ಅವರು. ಹರೇ ಕೃಷ್ಣ. ಯಾಕಾಗಿದು? ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ಯಾಕೆ ಇದು ಮೇಲು? ಪವಿತ್ರತೆ, ಅದನ್ನ ನಾವು ಓದ್ತಾ ಇದ್ದೇವೆ. ಯಾಕೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಕೃಷ್ಣ ಪ್ರಜ್ಞೆಯನ್ನ ಮತ್ತೊಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ದಾನೆ. ಅಂದ್ರೆ ಅವರು ಆತ್ಮದ ಉದ್ಧಾರ ಮಾಡ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಏನ್ ಮಾಡ್ತಾರೆ? ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತನಾದವನು ಸ್ಪ್ರೆಡ್ ಮಾಡ್ತಾನೆ ಕೃಷ್ಣ ಕಾನ್ಶಿಯಸ್. ಸ್ಪ್ರೆಡ್ ಮಾಡಿದಾಗ ಏನಾಗುತ್ತೆ? ಇನ್ನೊಬ್ಬರ ಆತ್ಮ ಅದು ಉದ್ಧಾರ ಆಗತ್ತೆ. Yes. So, ಇಲ್ಲಿ ಏನಾಗುತ್ತೆ? ಈ ಎಲ್ಲ ಬೇರೆ ಪರೋಪಕಾರ, ನೈತಿಕತೆ, ಸಮಾಜದ ಉದ್ಧಾರ, ಜನಹಿತ ಕಾರ್ಯಗಳು ಅವು ಏನಾಗುತ್ತೆ? ಅವು ದೇಹದ ಉದ್ಧಾರ ಅಲ್ವಾ? ಹೌದು ಮಾತಾಜಿ. ಈ ದೇಹದ ಉದ್ಧಾರ ಆದಾಗ ಏನಾಗುತ್ತೆ? ಅದು ಅಶಾಶ್ವತವಾದದ್ದು. ಶಾಶ್ವತವಾದ ದೇಹ ಇಲ್ಲ ಇಲ್ಲ, ಶಾಶ್ವತ ಇಲ್ಲ. ಅಲ್ಲ. ಸೊ ಅವರು ಮಾಡ್ತಕ್ಕಂಥದ್ದು ದೇಹದ ಒಂದು ಒಳಿತಿಗಾಗಿ ಮಾಡ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞೆಯ ಭಕ್ತ ಆತ್ಮದ ಉದ್ಧಾರದ ಕೆಲಸ ಮಾಡ್ತಾನೆ. ಇನ್ನೊಬ್ಬನಿಗೆ ಕೃಷ್ಣ ಪ್ರಜ್ಞೆ ಕೊಟ್ಟಾಗ ಏನಾಗುತ್ತೆ? ಆತ್ಮ ಉದ್ಧಾರ ಆಗತ್ತೆ. ಅದು ಈ ಒಂದು ಐಹಿಕ ಪ್ರಪಂಚದ ಬಿಡುಗಡೆ ಹೊಂದಿ ಭಗವಂತನ ಧಾಮಕ್ಕೆ ಹಿಂದಿರುಗಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಸೊ ಆದ್ದರಿಂದ ಅವರು ಸಮಾಜದ ದೃಷ್ಟಿಯಿಂದ ಒಳ್ಳೆ ಜನರ ಹೇಗಿರ್ತಾರೆ ಅವರಿಗಿಂತ ಎಷ್ಟೋ ಪಾಲು ಮೇಲಿನ ಸ್ಥಾನದಲ್ಲಿ ಇರ್ತಾರೆ. ಹರೇ ಕೃಷ್ಣ. ಅರ್ಥ ಆಯ್ತಾ? ಹ್ಞೂ ಮಾತಾಜಿ, ಅರ್ಥ ಆಯ್ತು. ಆಯ್ತು ಮಾತಾಜಿ. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಳ್ಬೇಕು. ಇದೇ ಮೇಲಿನದೇ ವಿಚಾರವು ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 5ನೇ ಅಧ್ಯಾಯ ಶ್ಲೋಕ 41ರಲ್ಲಿ ಇನ್ನೂ ಹೆಚ್ಚು ಸ್ಫುಟವಾಗಿ ಇದೆ. 11ನೇ ಸ್ಕಂದದಲ್ಲಿ 5ನೇ ಅಧ್ಯಾಯ ನಲವತ್ತೊಂದನೆಯ ಶ್ಲೋಕ ಅಲ್ಲಿ ಏನ್ ಹೇಳ್ತದೆ? ದೇವರ್ಷಿ ಭೂತಾಪ್ತ ನೃಣಾಂ ಪಿತॄಣಾಂ ನ ಕಿಂಕರೋ ನಾಯಂ ಋಣೀಚರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿವೃತ್ಯ ಕರ್ತಂ. ಅಂದ್ರೆ ಯಾರು ಈ ಲೌಕಿಕ ಕೆಲಸಗಳನ್ನ ಪರಿತ್ಯಜಿಸಿ ಭಗವಂತನ ಆ ಅಡಿದಾವರೆ ಅವನ ಪಾದ ಕಮಲಗಳಲ್ಲಿ ಯಾರು ಆ ಪೂರ್ಣವಾಗಿ ಆಶ್ರಯನ ಪಡ್ಕೊಂಡಿರ್ತಾರೋ ಅಂತವರು ದೇವತೆಗಳಿಗೆ, ಮಹರ್ಷಿಗಳಿಗೆ, ಸಾಮಾನ್ಯ ಜೀವಿಗಳಿಗೆ, ಬಂಧು ಮಿತ್ರರಿಗೆ, ಮನುಷ್ಯ ಕುಲಕ್ಕೆ, ಆಮೇಲೆ ಪಿತೃಗಳಿಗೆ ಯಾರಿಗೂ ಕೂಡ ಅವರು ಋಣಿ ಅಲ್ಲ. ಸೊ ಇದು ಹೇಗೆ ಅಂತ ನೋಡೋಣ. ಅಂದ್ರೆ ಏನಾಗಿರುತ್ತೆ ಅಂದ್ರೆ, ಈಗ ನಾವು ಮಾನವ ಜೀವನಕ್ಕೆ ಬಂದಾಗ ನಾವು ಇಷ್ಟು ಋಣ ಇರುತ್ತೆ. ನಮಗೆ ಏನೇನ್ ಋಣ ಇರುತ್ತೆ? ನಮಗೆ ಪಿತೃ ಋಣ ಇರುತ್ತೆ, ತಂದೆ ತಾಯಿ ಋಣ ಇರುತ್ತೆ ಅಲ್ವಾ? ಹೌದು ಮಾತಾಜಿ. ಯಾಕೆಂದ್ರೆ ತಂದೆ ತಾಯಿ ನಮಗೆ ದೊಡ್ಡ ಮಾಡಿರ್ತಾರೆ, ಬೆಳೆಸಿರ್ತಾರೆ, ಅವರ ಆಸ್ತಿ ಪಾಸ್ತಿಯನ್ನು ಕೂಡ ನಮಗೆ ಕೊಟ್ಟಿರ್ತಾರೆ ಅಲ್ವಾ? ಅವರ ಋಣ ಇರುತ್ತೆ ನಮಗೆ. ಆಮೇಲೆ ದೇವ ಋಣ ಇರುತ್ತೆ. ಏನ್ ದೇವ ಋಣ? ದೇವತೆಗಳು, ಅಂದ್ರೆ ದೇವತೆಗಳ ಋಣ ಇರುತ್ತೆ ನಮಗೆ. ಯಾಕಂದ್ರೆ ದೇವತೆಗಳು ನಮಗೆ ನಿತ್ಯ ಬಿಸಿಲು ಕೊಡ್ತಾರೆ, ಬೆಳಕು ಕೊಡ್ತಾರೆ, ಬೆಳದಿಂಗಳು ಕೊಡ್ತಾರೆ, ಮಳೆ ಕೊಡ್ತಾರೆ, ಗಾಳಿ ಕೊಡ್ತಾರೆ, ಆಮೇಲೆ ಆಹಾರಗಳನ್ನು ಕೊಡ್ತಾರೆ. ಸೊ ಅವರ ಋಣ ನಮಗಿದೆ. ಅವರ ಋಣ ನಮಗಿದೆ. ಆಮೇಲೆ ಈಗ ಬೇರೆ ಜೀವಿಗಳು ಕೂಡ ನಮ್ಗೆ ಸಹಾಯ ಮಾಡುತ್ತೆ. ಹೇಗೆ ಬೇರೆ ಜೀವಿಗಳು ಸಹಾಯ ಮಾಡುತ್ತೆ ಅಂದ್ರೆ, ಒಂದು ಹಸು ನಮಗೆ ಹಾಲು ಕೊಡುತ್ತೆ ಅಲ್ವಾ? ಆ ಹಾಲು ನಮ್ಗೆ ಕೊಡದೆ ನಮ್ಗೆ ಇರ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ. ಜೇನು ಏನ್ ಮಾಡುತ್ತೆ? ಅದು ಪರಾಗಸ್ಪರ್ಶ ಮಾಡಿ ಅದು ನಮಗೆ ಎಲ್ಲ ಫಲಗಳನ್ನು ಮತ್ತೆ ದವಸ ಧಾನ್ಯಗಳನ್ನು ಆಗ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೂ ನಾವು ಋಣಿ. ಸೊ ಹಾಗೆ ಎರೆಹುಳು ನಮ್ಗೆ ಸಹಾಯ ಮಾಡುತ್ತೆ. ಸೊ ಏನ್ ಮಾಡುತ್ತೆ? ಅದೆಲ್ಲ ಮಣ್ಣಿನ ಫಲವತ್ತತೆಯನ್ನ ಕಾಪಾಡತ್ತೆ. ಆಮೇಲೆ ಅದಕ್ಕೂ ಕೂಡ ನಾವು ಬೇರೆ ಜೀವಿಗಳಿಗೆ ನಾವು ಋಣಿ. ನಮಗೆ ಬಂಧು ಮಿತ್ರರಿಗೂ ನಾವು ಋಣಿ. ನಮ್ಗೆ ಎಷ್ಟು ಸಹಾಯ ಮಾಡ್ತಾರೆ ಮಿತ್ರರು, ಬಂಧುಗಳು. ನಮ್ಮ ಜೀವಿತದಲ್ಲಿ ಕಷ್ಟ ಬಂದಾಗ, ಸುಖ ದುಃಖಕ್ಕೆ ಬಂಧು ಮಿತ್ರರಿದ್ದಾರೆ ಅಲ್ವಾ? ಹೌದು ಮಾತಾಜಿ. ಅವರಿಗೆಲ್ಲ ನಾವು ಋಣಿ. ಮನುಷ್ಯ ಕುಲಕ್ಕೂ ನಾವು ಋಣಿ. ಯಾಕಂದ್ರೆ ನಾವು ಒಬ್ಬರೇ ಇರ್ಲಿಕ್ಕೆ ಸಾಧ್ಯವ ಪ್ರಪಂಚದಲ್ಲಿ?
ನಮ್ಮ ಮನುಷ್ಯ ಕುಲದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಇರ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ನಾವು ಇವರೆಲ್ಲರಿಗೂ ಋಣಿಯಾಗಿರ್ತೇವೆ. ಆದ್ರೆ ಇವರೆಲ್ಲರಿಗೂ ಋಣ ನಾವು ತೀರಿಸ್ಲೇಬೇಕು. ನಾವು ಋಣಗಾರರು. ಋಣಿಗಳು ಅಂದ್ರೆ ಸಾಲಗಾರರು. ಅವರ ಋಣ ನಮ್ಮ ಮೇಲೆ ಇದೆ. ಅದನ್ನ ನಾವು ಒಂದು ಜೀವನಕ್ಕೆ ಒಂದು ವೃತ್ತಿ ಮಾಡ್ಕೊಂಡು ಅದನ್ನ ನಾವು ತೀರಿಸಬೇಕು ಋಣವನ್ನ. ಈಗ ನಮ್ಗೆ ಋಷಿ ಋಣವೂ ಇದೆ. ನಮ್ಗೆ ಎಷ್ಟು ಈಗ ನೋಡಿ, ವೇದವ್ಯಾಸರು ನಮಗೆ ಎಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಪ್ರಭುಪಾದರು ಎಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ನಮಗೆ ಅಲ್ವಾ? ಹೌದು ಮಾತಾಜಿ. ಹೌದು. ಋಣ ಇದೆ ನಮಗೆ. ವ್ಯಾಸದೇವರು ಎಷ್ಟು ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅವರ ಋಣವನ್ನ ನಾವು ತೀರಿಸ್ಬೇಕು. ಸೊ ಅದಕ್ಕೆ ಹೇಗೆ ಆಗತ್ತೆ? ನಾವು ವೇದಗಳನ್ನ ಅವರ ಕೊಟ್ಟ ಪುಸ್ತಕಗಳನ್ನ ಓದಿ ಅವರ ಋಣವನ್ನು ತೀರಿಸ್ಬೇಕು. ಹಾಗೆ ಎಲ್ಲ ಇರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಪಾದಗಳಿಗೆ ಶರಣಾಗಿರ್ತಾರೆ ಅವರು ಈ ರೀತಿ ಋಣ ಇರೋದಿಲ್ಲಂತೆ ಅವರಿಗೆ. ಅಂದ್ರೆ ಇದು ಏನು ಗೊತ್ತಾ? ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಮುಂದುವರಿಬೇಕು ಅಂತವರಿಗೆ ಇದು ಋಣ ಇರೋದಿಲ್ಲ. ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಆರಂಭಿಕರಿಗೆ ಇದು ಋಣ ಇದ್ದಿರುತ್ತೆ. ಯಾಕಂದ್ರೆ ಆರಂಭದಲ್ಲಿದ್ದವರು ಇನ್ನೂ ಪೂರ್ಣ ಅವರು ಪರಿಶುದ್ಧರಾಗಿರೋದಿಲ್ಲ. ಅದಕ್ಕೆ ಹಾಗಾಗೋದಿಲ್ಲ. ಆದರೆ ಯಾರು ಪರಿಶುದ್ಧ ಭಕ್ತರಾಗಿರ್ತಾರೆ ಅವರಿಗೆ ಇದು ಯಾವ ಋಣವೂ ಇಲ್ಲಂತೆ. ಅವ್ರು ಯಾವ ಸಮಾಜಕ್ಕೂ ಸಹಾಯ ಮಾಡೋದ್ ಬೇಕಾಗ್ಲಿಲ್ಲ. ಯಾವ ದೇವತೆಗಳಿಗೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡ್ಲಿಕ್ಕಿಲ್ಲ. ಆಮೇಲೆ ಯಾವ ಒಂದು ಜೀವಿಗಳಿಗೂ ಬಂಧು ಮಿತ್ರರಿಗೂ ಋಣಿ ಅಲ್ಲ. ಸೊ ಎಲ್ಲ ಹೊಣೆಗಾರಿಕೆಗಳಿಂದ ಅವರು ಮುಕ್ತರಾಗಿರುತ್ತಾರೆ. ಸೊ ಅದರಿಂದ ಇಲ್ಲಿ ಏನ್ ಹೇಳೋದು ಅಂತಂದ್ರೆ, ನಾವು ನೋಡಿ, ಇಲ್ಲಿ ವ್ಯಾಸದೇವರು ನಮಗೆ ವೇದಗಳನ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಯಾರು ಕಿವಿಗೆ ಕೇಳ್ಕೊಳ್ತಾ ಇದ್ದಿದ್ರು. ಆದ್ರೆ ವೇದಗಳನ್ನ ಬರ್ದಿಟ್ಟು ಅವರು ನಮಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರ ಋಣ ನಮಗಿದೆ. ಆದ್ರಿಂದ ನೋಡಿ, ಶಂಕರಾಚಾರ್ಯರು, ಗೌತಮ, ನಾರದ ಅಂತ ಮುನಿಗಳ ಋಣ ಹಾಗೆ ಇದೆ. ನಮ್ಮ ಅಜ್ಜ ಮುತ್ತಂಜಿರು ನಮಗೂ ಕೂಡ ನಾವು ಋಣಿ ಅಂತ ಹೇಳಿದ್ದೇವೆ. ಆದ್ರೆ ನಾವು ಯಾವಾಗ ಕೃಷ್ಣ ಪ್ರಜ್ಞೆಗೆ ಬಂದು ಯಾವಾಗ ಶುದ್ಧ ಭಕ್ತನಾಗ್ತಾನೆ ಅವನಿಗೆ ಇದು ಯಾವ ಋಣವೂ ಇರುವುದಿಲ್ಲ. ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಮುಂದುವರೆದು ಭಗವಂತನ ಸೇವೆ ಮಾಡ್ತಾರೆ ಅವರು ಯಾರಿಗೂ ಕೂಡ ಋಣಿ ಅಲ್ಲ. ಯಾಕೆ ಋಣಿ ಅಲ್ಲ? ಇದನ್ನ ನಾವು ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ನೋಡಿ, ದೇವತೆಗಳು, ಮನುಷ್ಯರು, ಆಮೇಲೆ ಎಲ್ಲ ಜೀವಿಗಳು, ಅವರು ಎಲ್ಲರೂ ಕೂಡ ಋಷಿಗಳು, ಎಲ್ಲರೂ ಕೂಡ ಭಗವಂತನ ಅಂಶಗಳೇ ಅಲ್ವಾ? ಹೌದು ಮಾತಾಜಿ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಳೋದೇನಂದ್ರೆ, ಗಿಡದ ಮರದ ಬುಡಕ್ಕೆ ನೀರು ಹಾಕಿದರೆ ಅದು ಎಲ್ಲರಿಗೂ ಹೋಗುತ್ತಲ್ವಾ? ಎಲ್ಲ ಬರ್ಡ್ಸ್ಗೂ ಹೋಗುತ್ತೆ. ಹಾಗಾಗಿ ಕೃಷ್ಣನಿಗೆ ನಾವು ಸೇವೆ ಮಾಡಿದ್ರೆ ಎಲ್ಲರಿಗೂ ಹೋಗುತ್ತೆ. ಹೊಟ್ಟೆಗೆ ಆಹಾರವನ್ನು ಹಾಕಿದರೆ ಎಲ್ಲ ದೇಹದ ಎಲ್ಲ ಭಾಗಗಳಿಗೂ ಕೂಡ ಆ ಆಹಾರದಿಂದ ಬಂದಿರತಕ್ಕಂತ ಸತ್ವ ಎಲ್ಲ ಭಾಗಗಳಿಗೂ ಸಿಕ್ಕುತ್ತೆ ಅಲ್ವಾ? ಹೌದು ಮಾತಾಜಿ. ಆದ್ದರಿಂದ ಈ ಎಲ್ಲವನ್ನೂ ಕೂಡ ಎಲ್ಲರಿಗೂ ಕೂಡ ಋಣ ಮಾಡೋದಕ್ಕಿಂತ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದು ಯಾರು ಭಕ್ತ ತುಂಬಾ ಮುಂದುವರೆದಿರ್ತಾನೆ ಅವರಿಗೆ ಈ ಋಣ ಯಾವುದೂ ಇರೋದಿಲ್ಲ. ಕೃಷ್ಣನ ಸೇವೆ ಮಾಡಿದ್ರೆ ಅವ್ರು ಎಲ್ಲರಿಗೂ ಸೇವೆ ಮಾಡ್ದಂಗೆ, ಎಲ್ಲ ಋಣ ತೀರಿಸಿದಾಗೆ ಅಂತ ಹೇಳ್ತಾರೆ. ಆದ್ರೆ ಆರಂಭಿಕ ಭಕ್ತರಿಗೆ ಅಲ್ಲ. ಆರಂಭಿಕ ಭಕ್ತರಿಗೆ ಇದು ನಮ್ಗೆ ಎಲ್ಲವನ್ನೂ ಮಾಡ್ಲೇಬೇಕಾಗತ್ತೆ. ತಂದೆ ತಾಯಿಗಳ ಶ್ರಾದ್ದ ಮಾಡ್ಬೇಕು, ಸಮಾಜದ ಋಣ ತೀರಿಸ್ಬೇಕು. ಆದ್ರೆ ಯಾವಾಗ 100ಕ್ಕೆ 100ರಷ್ಟು ಅಷ್ಟು ಕೃಷ್ಣ ಪ್ರಜ್ಞೆಯನ್ನ ಮಾಡುತ್ತಾರೆ, ತುಂಬಾ ಅಡ್ವಾನ್ಸ್ ಆಗಿರ್ತಾರೆ, ಅವರಿಗೆ ಇದು ಆಗೋದಿಲ್ಲ, ಇದು ತಾಗೋದಿಲ್ಲ. ಅವರಿಗೆ ಯಾರ ಋಣವೂ ಇಲ್ಲ. ಮತ್ತೆ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ ನೋಡಿ, ಎಲ್ಲ ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವಂತ ಏನ್ ಹೇಳಿದ್ರೆ, ಎಲ್ಲದರ ಧರ್ಮವನ್ನು ನೀನು ಬಿಟ್ಬಿಡು, ನಾನು ಭಗವಂತನಿಗೆ ಶರಣಾಗು, ಕೃಷ್ಣನಿಗೆ ನನಗೆ ಶರಣಾಗು, ನಾನು ನಿನ್ನ ಎಲ್ಲ ಪಾಪ ಕರ್ಮಗಳನ್ನು ತೊಳಿತೇನೆ, ನಿನಗೆ ನಾನು ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ದಾನೆ ಅಲ್ವಾ? ಹಾಗಾಗಿ ಅವನು ಪ್ರಾಮಿಸ್ ಮಾಡಿದ್ದಾನೆ ಭಗವಂತ. ಅದನ್ನು ನಾವು ಸೀರಿಯಸ್ ಆಗಿ ತಗೊಂಡಿದ್ದೇವಾ? ಇಲ್ಲ ಮಾತಾಜಿ. ಇವಾಗ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಈಗ ಅರ್ಥ ಆಗ್ತಾ ಇದೆ. ಅದೇ ತರಹ ಅಗಸ್ತ್ಯ ಸಂಹಿತೆಯಲ್ಲಿ ಕೂಡ ಹೆಚ್ಚಿನ ಪುರಾವೆ ಇದೆ. ಧರ್ಮ ಗ್ರಂಥಗಳಿಂದ ನಿಯಂತ್ರಕ ತತ್ವಗಳು ಮುಕ್ತಾತ್ಮನಿಗೆ ಬೇಕಾಗಿಲ್ಲ. ಹಾಗೆ ವೇದೋಕ್ತ ಕರ್ಮಕಾಂಡೀಯ ವಿಧಿಗಳು ಭಗವಾನ್ ರಾಮಚಂದ್ರನ ಸೇವೆಯಲ್ಲಿ ನಿಂತ ವ್ಯಕ್ತಿಗೆ ಬೇಕಾಗಿಲ್ಲ. ಅಂದ್ರೆ ಯಾರು ಕೃಷ್ಣನ, ಭಗವಂತನ, ರಾಮಚಂದ್ರನ ಯಾರು ಸೇವೆಗೆ ನಿಂತಿದ್ದಾರೆ ಅವರು ಮುಕ್ತರಾದವರು. ಅಂದ್ರೆ ಭಕ್ತರು ಮುಕ್ತರಾದವರು, ಯಾಕಂದ್ರೆ ಭಕ್ತಿ ಸೇವೆಯಲ್ಲಿ ಇದ್ದಾನೆ. ಸೊ ಹಾಗಾಗಿ ಅವರಿಗೆ ಯಾವ ವೇದೋಕ್ತ ನಿಯಂತ್ರಕ ತತ್ವಗಳ ಆಚರಣೆಯ ಇಲ್ಲ. ವೈದಿಕ ನಿಯಮದ ಪ್ರಕಾರ ಅವರು ಆ ಕರ್ತವ್ಯಗಳನ್ನು ಮಾಡ್ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಆಮೇಲೆ ಶ್ರೀಮದ್ ಭಾಗವತದ 11ನೆಯ ಸ್ಕಂದದಲ್ಲಿ 5ನೇ ಅಧ್ಯಾಯದ 42ನೇ ಶ್ಲೋಕ, ಅಲ್ಲಿ ಒಂದು ಪ್ರಸಂಗ ಇದೆ. ಅಲ್ಲಿ ಏನ್ ಹೇಳ್ತಾರೆ? ಸ್ವಪಾದ ಮೂಲಂ ಭಜತಃ ಪ್ರಿಯಸ್ಯ ತ್ಯಕ್ತಾನ್ಯ ಭಾವಸ್ಯ ಹರಿಃ ಪರೇಶ ವಿಕರ್ಮಯಚ್ಚ ಉತ್ಪತಿತಂ ಕಥಾಂಚಿತ್ ಧುನೋತಿ ಸರ್ವಂ ಹೃದಯ ಸನ್ನಿವಿಷ್ಟ. ಅಂದಲ್ಲಿ ಕರಭಾಜನ ಮುನಿ ಅವನು ನಿವಿರಾಜನಿಗೆ ಏನು ಹೇಳ್ತಾನೆ ಅಂತ ನೋಡೋಣ. ಪ್ರಿಯ ದೊರೆಯೇ, ದೇವತೆಗಳ ಪೂಜೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ದೇವೋತ್ತಮ ಪರಮ ಪುರುಷನಲ್ಲಿ ಸಂಪೂರ್ಣ ಭಕ್ತಿಯುಡುವ ವ್ಯಕ್ತಿಯು ಭಗವಂತನಿಗೆ ಅತ್ಯಂತ ಪ್ರಿಯನಾದವನು. ಯಾರು ದೇವೋತ್ತಮ ಪರಮ ಪುರುಷನ ಒಂದು ಭಕ್ತಿ ಸೇವೆ ಮಾಡ್ತಾರೆ ಮತ್ತು ದೇವತೆಗಳ ಪೂಜೆ ಬಿಟ್ಬಿಡ್ತಾರೆ, ಅವರು ಭಗವಂತನಿಗೆ ಪ್ರಿಯರು. ಹಾಗಾಗಿ ಅಂತವರು ಆಕಸ್ಮಿಕವಾಗಿ ಅಥವಾ ತಪ್ಪಾಗಿ ಅವರು ಯಾವುದೇ ನಿಷೇಧಿತ ಕಾರ್ಯವನ್ನು ಮಾಡಿದ್ದರೂ ಪ್ರಾಯಶ್ಚಿತ್ತವಾಗಿ ಯಾವುದೇ ಶಾಸ್ತ್ರವಿಧಿಯನ್ನು ಅನುಸರಿಸಬೇಕಾಗಿಲ್ಲ. ಯಾರು ಭಕ್ತಿ ಸೇವೆಯಲ್ಲಿ ಇರ್ತಾರೆ ಅವರು ಪತನ ಹೊಂದಿದರೂ ಕೂಡ ಅವರಿಗೆ ಯಾವುದೇ ಒಂದು ಪ್ರಾಯಶ್ಚಿತ್ತ ಕಾರ್ಯ ಇಲ್ಲ. ಇದನ್ನ ನಾವು ಮೊನ್ನೆ ಕೂಡ ನೋಡಿದ್ದೇವೆ. ಹಾಗಾಗಿ ಹೇಗೆ ಇದು ಸಾಧ್ಯ ಅಂದ್ರೆ, ಭಗವಂತ ಆ ವ್ಯಕ್ತಿ ಹೃದಯದಲ್ಲಿ ಸ್ಥಿತ, ಪರಮಾತ್ಮನಾಗಿ ಆ ವ್ಯಕ್ತಿ ಹೃದಯದಲ್ಲಿ ಇದ್ದಾನೆ. ಅವನು ಭಕ್ತನ ಆಕಸ್ಮಿಕ ತಪ್ಪನ್ನು ಅನುಕಂಪದಿಂದ ನೋಡಿ ಅವನನ್ನು ತಿದ್ದುತ್ತಾನೆ. ಇದು ಹೇಗೆ ಸಾಧ್ಯ? ಭಕ್ತ ತಪ್ಪು ಮಾಡಿದ್ರು ಭಗವಂತ ಏನ್ ಮಾಡ್ತಾನೆ? ಅವ್ನ್ ತಿದ್ದುತ್ತಾರೆ ಪ್ರಭುಜಿ. ಯಾಕಾಗಿ ತಿದ್ದುತ್ತಾನೆ? ಅನುಕಂಪ. ಯಾಕೆ ಅನುಕಂಪ? ಅವನು ಭಕ್ತನಾಗಿದ್ದರಿಂದ ಭಗವಂತನಿಗೆ ಅನುಕಂಪ ಬರುತ್ತೆ. ಸೊ ಭಕ್ತನು ಏನಾದ್ರೂ ಅಂದ್ರೆ ತಪ್ಪು ಮಾಡಿದರೆ, ನಿಷೇಧಿತ ಕಾರ್ಯವನ್ನು ತಪ್ಪಿಯಾದ್ರೂ ಒಮ್ಮೆ ಆದರೆ ಅವ್ರು ಭಗವಂತ ಅದನ್ನ ಏನ್ ಮಾಡ್ತಾರೆ? ಕ್ಷಮೆ ಕೊಡ್ತಾರೆ. ಅನುಕಂಪದಿಂದ ನೋಡಿ ಅವನ ತಿದ್ದುತ್ತಾನೆ. ಅಪಿಚೇತ್ ಸುದುರಾಚಾರ, ಇದನ್ನ ಆ ಶ್ಲೋಕದಲ್ಲಿ ಇದನ್ನ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ ಇದೆ ಆ ಶ್ಲೋಕ. ಸೊ ಹಾಗಾಗಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ತನ್ನ ಭಕ್ತರಲ್ಲಿ ಆಸಕ್ತಿಯನ್ನು ತೋರಿ ತನ್ನ ಭಕ್ತರ ಪತನಕ್ಕೆ ಯಾವುದೂ ಕಾರಣವಾಗಲಾರದೆಂದು ಘೋಷಿಸಿರುವ ವಾಕ್ಯಗಳು ಭಗವದ್ಗೀತೆಯ ಹಲವೆಡೆಗಳಲ್ಲಿ ಬಂದಿದೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಏನ್ ಮಾಡ್ತಾನೆ? ಅವನು ಯಾವಾಗ್ಲೂ ಅವನು ಭಕ್ತ ರಕ್ಷಣೆ ನಾಶವಾಗೋದಿಲ್ಲ. ನಾಶವಾಗುವುದಿಲ್ಲ. ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅವನು ಹೇಳ್ತಾನೆ, ಅರ್ಜುನ ನೀನು ಡಿಕ್ಲೇರ್ ಮಾಡು ಏನಂತ, ಕೃಷ್ಣನ ಭಕ್ತರು ಯಾವಾಗ್ಲೂ ಅವರು ನಾಶವಾಗುವುದಿಲ್ಲ. ಯಾಕೆ? ಭಗವಂತ ಅವರನ್ನ ರಕ್ಷಿಸ್ತಾನೆ, ಅದಕ್ಕೆ ಅವರು ನಾಶವಾಗುವುದಿಲ್ಲ. ಮತ್ತೆ ಭಗವಂತನು ಅನುಗಾಲವೂ ಭಕ್ತರನ್ನು ರಕ್ಷಿಸುತ್ತಾನೆ. ಇದು ಹೇಗೆ ರಕ್ಷಿಸುತ್ತಾನೆ ಅಂತಂದ್ರೆ, ಭಗವಂತ ಹೇಳಿದಾರೆ ಭಗವದ್ಗೀತೆಯಲ್ಲಿ, ಅನನ್ಯಾಶ್ಚಿಂತಯಂತೋ ಮಾಮ್ಯೇ ಜನಾಃ ಪರ್ಯುಪಾಸತೆ. ಅಂದ್ರೆ ಭಕ್ತರನ್ನ ಅನನ್ಯವಾಗಿ ಯಾರು ನಮ್ಮನ್ನ ಚಿಂತೆ ಮಾಡ್ತಾ ಇರ್ತಾರೆ, ಯಾರು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ, ಅವ್ರಿಗೆ ಏನ್ ಮಾಡ್ತಾನೆ? ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವರ ಯೋಗಕ್ಷೇಮ ನಾನು ನೋಡ್ತೇನೆ ಅಂತ ಹೇಳ್ತಾನೆ. ಯೋಗ ಅಂದ್ರೆ ಏನು? ಅವನು ಭಗವಂತ ಭಕ್ತನಲ್ಲಿ ಇರ್ತಕ್ಕಂತಹ ಯಾವುದಿದೆ ಅದನ್ನ ಅವನು ಕಾಪಾಡ್ತಾನೆ, ಯಾವುದು ಇಲ್ಲ ಅದನ್ನ ಅವನು ಕೊಡ್ತಾನೆ. ಹಾಗಾಗಿ ಭಗವಂತ ಭಕ್ತನನ್ನು ಅನುಗಾಲವೂ ರಕ್ಷಣೆ ಕೊಡ್ತಾನೆ. ಸೊ ಏನ್ ಮಾಡ್ತಾನೆ ಭಕ್ತ? ಭಗವಂತನನ್ನ ಸದಾಕಾಲ ರಕ್ಷಿಸುತ್ತಾರೆ, ಸದಾಕಾಲ ರಕ್ಷಿಸುತ್ತಾನೆ. ಸೊ ಹಾಗಾಗಿ ಈಗ ನಾವು 5ನೆಯ ಅಧ್ಯಾಯದ ಕೊನೆಯಲ್ಲಿ ಬಂದಿದ್ದೇವೆ. ಸೊ ಈಗ ಅಧ್ಯಾಯ 5ರ ಒಂದು ಏನು ಕಲ್ತಿದ್ದೇವೆ ನೋಡೋಣ. ಇಲ್ಲಿ ಏನ್ ಕಲ್ತಿದ್ದೇವೆ? ಅಧ್ಯಾಯ 5ರಲ್ಲಿ ಭಕ್ತಿ ಸೇವೆ ಬಹಳ ಪವಿತ್ರವಾದದ್ದು, ವೆರಿ ಪ್ಯೂರಿಟಿ ಆಫ್ ಡಿವೋಷನಲ್ ಸರ್ವಿಸ್. ಹೇಗೆ ಭಕ್ತಿ ಸೇವೆ ಎಲ್ಲರಿಗೂ, ಯಾವ ಅಂದ್ರೆ ದೇಶದವರಿಗೆ, ಯಾವ ವರ್ಗದವರಿಗೆ, ಯಾವ ಸಮಾಜದವರಿಗೆ, ಯಾವ ಸಂದರ್ಭಕ್ಕೂ ಸೀಮಿತ ಅಲ್ಲ. ಇಟ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್. ಯಾವ ದೇಶದವರು, ಯಾವ ಒಂದು ವರ್ಗದವರು, ಯಾವ ಸಮಾಜದವರು, ಯಾರು ಬೇಕಾದ್ರೂ ಭಕ್ತಿ ಸೇವೆ ಮಾಡಬಹುದು. ಮತ್ತೆ ಯಾರು ಬೇಕಾದ್ರೂ ಮಾಡ್ಬೋದು, ಯಾವುದೇ ವಿಶಿಷ್ಟ ವರ್ಗಕ್ಕೆ ಸೇರಿಲ್ಲ. ಅಂದ್ರೆ ಅಲ್ಲಿ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಒಂದು ನಿತ್ಯಾನಂದ ಸಂಪ್ರದಾಯದವರಿಗೆ ಮಾತ್ರ ಮಾಡ್ಬೇಕು, ಬೇರೆಯವರಿಗೆ ಮಾಡಬಾರ್ದು, ಅದನ್ನ ಹೇಳಿದ್ರಲ್ಲ ಮೊದ್ಲು. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ಅದನ್ನ ನಿಲುವು ತೆಗೆದುಕೊಂಡು
ಅವರನ್ನ ಒಂದು ದೊಡ್ಡ ಸಮರ ಮಾಡಿ ಅವರು ಏನ್ ಹೇಳ್ತಾರೆ, ಈ ಭಕ್ತಿ ಸೇವೆ ಒಬ್ಬರಿಗಲ್ಲ ಅದು ಎಲ್ಲರಿಗೂ ಅಂತ ಹೇಳಿ ಮಾಡಿದ್ದಾರೆ. ಸೊ ಅದರಿಂದ ಇಲ್ಲಿ ಅದನ್ನು ಕೂಡ ನೋಡಿದ್ದೇವೆ. ಮತ್ತೆ ಭಕ್ತಿ ಸೇವೆ ಎಲ್ಲರಿಗೂ ಕೂಡ ಅದು ಭಕ್ತಿ ಸೇವೆ ಕೃಷ್ಣ ಪ್ರಜ್ಞಾವಂತರಾಗೋದು ಜನ್ಮ ಸಿದ್ಧ ಹಕ್ಕು. ಅದು ಎಲ್ಲರಿಗೂ ಕೂಡ ಇದೆ, ಚಿಕ್ಕ ಮಗುವಿಗೂ ಇದೆ, ಆಮೇಲೆ ವಯಸ್ಸಾದ ಮುದುಕರಿಗೂ ಇದೆ, ಎಲ್ಲರಿಗೂ ಇದೆ. ಆಮೇಲೆ ಸ್ತ್ರೀ ಪುರುಷ ಯಾವ ಭೇದವೇ ಇಲ್ಲ, ಮತ್ತೆ ಎಲ್ಲ ಜೀವಿಗಳಿಗೂ ಕೂಡ ಇದೆ. ವೈಷ್ಣವ ಸ್ವತಃ ಬ್ರಾಹ್ಮಣನಾಗ್ತಾನೆ. ಹೇಗೆ? ಅವನು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾನೆ ವೈಷ್ಣವ. ಸೊ ಆದ್ದರಿಂದ ಯಾರೇ ಕೂಡ ಬ್ರಾಹ್ಮಣರಾಗ್ಬೋದು. ಅವ್ರು ಹೇಗಾಗ್ತಾರೆ? ಅವರಿಗೆ ದೀಕ್ಷೆ ಕೊಡುವುದರಿಂದ ಆಗ್ತಾರೆ. ಅಂದ್ರೆ ತುಂಬಾ ಪತಿತನಾದವನು, ತುಂಬಾ ಕೀಳು ವರ್ಗದಲ್ಲಿ ಅಂದ್ರೆ ಶೂದ್ರಿಗಿಂತ ಕಡೆ ಇದ್ರು, ಅಂದ್ರೆ ಚಾಂಡಾಲನಾಗಿದ್ರು ಕೂಡ ಅವನಿಗೆ ಬ್ರಾಹ್ಮಣ ದೀಕ್ಷೆಯನ್ನು ಕೊಟ್ಟಾಗ ಅವನೇನಾಗ್ತಾನೆ? ವೈಷ್ಣವನಾಗ್ಬಿಡ್ತಾನೆ. ಹೇಗೆ ಕಂಚಿಗೆ ಪಾದರಸ ಸೇರಿಸಿದರೆ ಬಂಗಾರ ಆಗತ್ತೆ ಹಾಗೆ. ಸೊ ಹಾಗಾಗಿ ಆಮೇಲೆ ಭಕ್ತಿ ಸೇವೆಯನ್ನು ಯಾರು ಸತತವಾಗಿ ಮಾಡ್ತಾರೆ ಅವರು ಪತನ ಹೊಂದೋದಿಲ್ಲ. ಒಮ್ಮೆ ಭಕ್ತ ಪತನ ಹೊಂದಿದ್ರು ಕೂಡ ಅವನಿಗೆ ಪ್ರಾಯಶ್ಚಿತ್ತ ವಿಧಿ, ಶುದ್ಧೀಕರಣ ವಿಧಿಯನ್ನು ಮಾಡ್ಕೊಳ್ತಕ್ಕಂತಹ ಒಂದು ಯಾವ ಆಚರಣೆಯನ್ನು ಅವನು ಮಾಡಬೇಕಾಗಿಲ್ಲ. ಅವನು ಪುನಃ ನಿಯಮ ನಿಷೇಧಗಳನ್ನ ಪಾಲಿಸಿದರೆ ಆಯಿತು. ಹಾಗಾಗಿ ಇಲ್ಲಿ ಭಕ್ತಿ ಹೇಳ್ತಕ್ಕಂಥದ್ದು ಅದು ಜ್ಞಾನ ಮತ್ತು ಕರ್ಮಕ್ಕಿಂತ ಅದು ಇಂಡಿಪೆಂಡೆಂಟ್. ಜ್ಞಾನಕ್ಕೆ ಮತ್ತು ಕರ್ಮಕ್ಕೆ ಅದು ಅದರ ಮೇಲೆ ಅದು ಅದನ್ನು ಅನುಸರಿಸಿ ಇಲ್ಲ, ಅದು ಸ್ವತಂತ್ರ. ಸೊ ಭಕ್ತಿ ಸೇವೆ ಸ್ವತಂತ್ರ, ಆದ್ರೆ ಕರ್ಮ ಜ್ಞಾನ ಭಕ್ತಿ ಸೇವೆಯನ್ನ ಅವರು ನಂಬಬೇಕು, ಭಕ್ತಿ ಸೇವೆಯನ್ನ ಅವಲಂಬಿಸಬೇಕಾಗತ್ತೆ. ಆದರೆ ಭಕ್ತಿ ಹೇಳೋದು ಇಂಡಿಪೆಂಡೆಂಟು. ಸೊ ಹಾಗಾಗಿ ಭಕ್ತಿ ಸೇವೆಗೆ ಬರಬೇಕು ಅಂತಂದ್ರೆ, ಭಕ್ತಿ ಸೇವೆ ಮಾಡಿದ್ರೆ ಅದು ಅವರಿಗೆ ಕರ್ಮ ಮತ್ತು ಜ್ಞಾನಗಳ ಗೊಡವೆಗೆ ಹೋಗಬೇಕಾಗಿಲ್ಲ. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಲಾಸ್ ಇಲ್ಲ, ಭಕ್ತಿ ಸೇವೆಯಲ್ಲಿ ಕಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಸೊ ಅದರಿಂದ ಕೃಷ್ಣ ಪ್ರಜ್ಞೆಯನ್ನ ಮಾಡಿ ಭಕ್ತಿ ಸೇವೆಯನ್ನ ಮಾಡಿ ಯಾರು ಪ್ರೇಮ ಬೆಳೆಸ್ಕೊಳ್ಳೋದಿಲ್ಲ, ಕೃಷ್ಣ ಪ್ರೇಮ, ಅವರು ಮಾನವ ಜನ್ಮವನ್ನ ಬರೀದೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಭಕ್ತಿ ಸೇವೆ ಮಾಡಿದರೆ ಅದು ಪರೋಪಕಾರ, ಆಮೇಲೆ ನೈತಿಕತೆ, ಜನಹಿತ, ಮತ್ತೆ ರಾಷ್ಟ್ರ ಸೇವೆ, ಸಮಾಜ ಸೇವೆ, ಇವೆಲ್ಲದಕ್ಕಿಂತ ಎಷ್ಟೋ ಪಾಲು ಅದು ಮೇಲು. ಸುಮ್ಮನೆ ಭಕ್ತಿ ಸೇವೆ ಮಾಡೋದ್ರಿಂದ ನಮಗೆ ಇರ್ತಕ್ಕಂತ ಎಲ್ಲ ಋಣಗಳಿಂದ ನಾವು ಬಿಡುಗಡೆ ಪಡಿಬಹುದು. ಸೊ ಅದೇ ಪಿತೃ ಋಣ, ದೇವ ಋಣ, ಸಮಾಜ ಋಣ, ಬಂಧು ಋಣ, ಭೂತ ಋಣ, ಎಲ್ಲ ಜೀವಿಗಳ ಋಣ, ಇದರಿಂದ ನಾವು ಹೊರಗೆ ಬರಬಹುದು. ಸೊ ಅದರಿಂದ ಯಾರು ಭಕ್ತಿ ಸೇವೆಯನ್ನು ಮಾಡ್ತಾರೆ ಅವರು ಎಲ್ಲ ಪಾಪಗಳಿಂದ ಅವರು ಮುಕ್ತರಾಗ್ತಾರೆ. ಸೊ ಕೃಷ್ಣ ಭಗವಂತ ಅವರನ್ನ ಕಾಪಾಡ್ತಾನೆ. ಭಗವಂತ ಅವ್ರನ್ನ ಕಾಪಾಡ್ತಾನೆ. ಅವನು ಏನ್ ಮಾಡ್ತಾನೆ? ಅವರಿಗೆ ಕಾಪಾಡ್ತಾನೆ. ಅನುಗಾಲವೂ ಅವನು ಭಕ್ತರನ್ನ ರಕ್ಷಿಸ್ತಾನೆ. ಯೋಗಕ್ಷೇಮಂ ವಹಾಮ್ಯಹಂ. ಮತ್ತೆ ಆ ಭಕ್ತ ಪತನ ಆದ್ರೂ ಕೂಡ ಭಗವಂತ ಅವರನ್ನ ರಕ್ಷಿಸ್ತಾನೆ. ಹೇಗೆ? ನಮೇ ಭಕ್ತಃ ಪ್ರಣಶ್ಯತಿ. ಹರೇ ಕೃಷ್ಣ. ಇಲ್ಲಿಗೆ 5ನೇ ಅಧ್ಯಾಯವನ್ನ ನಾವು ಮುಗಿಸ್ತಾ ಇದ್ದೇವೆ. ಹರೇ